dance, mommy dance, dance, mommy dance, dance, mommy dance. Dance, mommy dance, dance, mommy dance, dance, mommy dance, dance, mommy dance. Yes. Wow. Welcome to the number one dancing reality show of Coastal Karnataka. That is none other than Sun Pure Dance Mummy Dance Season 2. ವೆರಿ ಟ್ರೂ. ಸೀಸನ್ 2 ಆಗ್ತಾ ಇದ್ದಾರೆ. ಯಾವ ಕಾರ್ಯಕ್ರಮದು ಸೀಸನ್ 1 ಅಲ್ಲಿ ಯಶಸ್ಸನ್ನು ಪಡೆದಂತ ಮಮ್ಮೀಸ್ಗೋಸ್ಕರ ಮಾಡಿದಂತಹ ಈ ರಿಯಾಲಿಟಿ ಶೋಸ್ ಎಲ್ಲರ ಜೀವನದಲ್ಲೂ ತಾಯಂದರಿಗೆ ಒಂದು ಉತ್ತಮವಾದಂತಹ ಸ್ಥಾನ ಇದೆ. ಆ ತಾಯಂದರು ಮನೆ ಕೆಲಸ, ಮಕ್ಕಳನ್ನ ನೋಡ್ಕೊಳ್ಳೋದು, ಆಫೀಸ್ ಕೆಲಸ ಎಲ್ಲದನ್ನ ನೋಡ್ಕೊಂಡು ಅವರಲ್ಲಿರುವಂತ ಒಂದು ಇನ್ನರ್ ಟ್ಯಾಲೆಂಟ್ ಅದೊಂದಿರುತ್ತೆ. ಅದನ್ನ ಸ್ಟೇಜ್ ಮೇಲೆ ತರಬೇಕೆಂಬ ಹಂಬಲ, ಅದಕ್ಕೋಸ್ಕರ ಮಾಡಿದಂತ ಈ ವೇದಿಕೆ ಸನ್ ಪ್ಯೂರ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 2. ಅಂಡ್ ಇಲ್ಲಿ ತನಕ ನೀವು ಆಡಿರುವಂತಹ ಡೈಲಾಗ್ಗಳಲ್ಲಿ ದಿ ಬೆಸ್ಟ್ ಡೈಲಾಗ್ ಇವತ್ತು ನಿಮ್ಮ ಬಾಯಿಂದ ಬಂತು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಾನು ಕೂಡ ಸ್ವಲ್ಪ ಹೇಳ್ಬೇಕು ತಾಯಿ ಬಗ್ಗೆ, ಈ ವೇದಿಕೆ ಬಗ್ಗೆ ಹೇಳಬೇಕು ಅಂತ ಇದ್ರೆ, ತಾಯಂದಿರಿಗೆ ನಾವು ಏನು ಮಾಡೋದಿಲ್ಲ ನಮ್ಮ ಲೈಫಲ್ಲಿ. ನಮಗೋಸ್ಕರ ಎಲ್ಲವನ್ನ ತ್ಯಾಗ ಮಾಡೋರು ಯಾರಾದರೂ ಇದ್ರೆ ಅದು ತಾಯಿ ಅಂತ ಹೇಳ್ಬೋದು. ಆದರೆ ತಾಯಿಗೋಸ್ಕರ ನಾವೇನು ಮಾಡ್ತೀವಿ ಅಂತ ಯಾರಾದರೂ ಬಂದು ನಮ್ಮ ಹತ್ರ ಕೇಳಿದ್ರೆ ಖಂಡಿತ ನಮ್ಮ ಹತ್ರ ಉತ್ತರ ಇರೋದಿಲ್ಲ. ಬಟ್ ನನ್ನ ಹತ್ರ ಯಾರಾದರೂ ಕೇಳಿದ್ರೆ ಅಟ್ಲೀಸ್ಟ್ ಒಂದು ಉತ್ತರ ಇರುತ್ತೆ. ಅದೇನು ಅಂದರೆ ನಮ್ಮ ಟಿ ವಿನಲ್ಲಿ ಅಮ್ಮಂದಿರಿಗೋಸ್ಕರ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಅನ್ನೋ ಒಂದು ಕಾರ್ಯಕ್ರಮದ ನಿರೂಪಕ ಆಗಿದ್ದೆ ಅಂತ ಖುಷಿಯಿಂದ ಹೇಳ್ಕೋಬಹುದು. ಯಾಕೆ ಅಂದರೆ ನೋಡಿ, ನಮಗೆ ಯಾರಾದರೂ ಬಂದು ಹೊಡೆದ್ರೆ, ನಾವು ಬಿದ್ದರೆ, ನಮಗೆ ಕಷ್ಟ ಆದರೆ, ಏನೋ ಆದರೆ ನಾವು ಮೊದಲು ಕೂಗುವಂಥದ್ದು ಅಮ್ಮ ಅಂತ. ಅಪ್ಪ ಅನ್ನಲ್ಲ, ಅಣ್ಣ ಅನ್ನಲ್ಲ, ಅಕ್ಕ ಅನ್ನಲ್ಲ, ತಮ್ಮ ಅನ್ನಲ್ಲ, ಆಂಟಿ ಅನ್ನಲ್ಲ, ಅಂಕಲ್ ಅನ್ನಲ್ಲ, ಮಾವ ಅನ್ನಲ್ಲ, ಅತ್ತೆ ಅನ್ನಲ್ಲ, ನಾವು ಅನ್ನೋದು ಅಮ್ಮ ಅಂತ. ಸೊ ದ್ಯಾಟ್ಸ್ ಅ ಪವರ್ ಆಫ್ ಮದರ್. ಸೊ ಇವಾಗ ಇಷ್ಟುದ್ದ ಡೈಲಾಗಿನ ನಂತರ ಪವರ್ ಆಫ್ ಮದರ್ ಅಲ್ಲಿ ಆ ಪವರ್ಫುಲ್ ಮಮ್ಮೀಸ್ ಬಂದು ಮಾಡುವಂತ ಪ್ರೋಗ್ರಾಮ್ ಸನ್ ಪ್ಯೂರ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 2. ಆದ್ರೆ ಈ ಪವರ್ಫುಲ್ ಮಮ್ಮೀಸ್ ಅನ್ನ ಜಡ್ಜ್ ಮಾಡಬೇಕಾದ್ರೆ ಪವರ್ಫುಲ್ ಡ್ಯಾಡಿ ಏನ್ರಿ ಕಾಮಿಡಿ. ಓಕೆ, ಪವರ್ಫುಲ್ ಮಮ್ಮೀಸ್ ಅನ್ನ ಜಡ್ಜ್ ಮಾಡಬೇಕಾದ್ರೆ ಡ್ಯಾಡಿ ಅಲ್ಲದೆ ಇದ್ರು ಪವರ್ಫುಲ್ ಜಡ್ಜಸ್ ನಮ್ ಜೊತೆ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಆ 3 ಜಡ್ಜಸ್ ಫಾರ್ ದ ಶೋ. ಎಲ್ಟನ್ ಮಾಸ್ಕರೇನಸ್, ಶಿರಶ್ರೀ ಅಂಚಿನ್ and Arun Alva sir. Inshallah. ಎಸ್, 3 ಜನ ಜಡ್ಜಸ್ ರೆಡಿ ಆಗಿದ್ದಾರೆ. ನೀವು ಕೂಡ ರೆಡಿ ಆಗಿದ್ದೀರಾ. ನಾನಂತೂ ನಿನ್ನೆನೆ ರೆಡಿ ಆಗಿದ್ದೀನಿ. ಆ್ಯಂಡ್ ಕಾರ್ಯಕ್ರಮ ಶುರು ಮಾಡಬೇಕು ಅಂತ ಇದ್ರೆ ಮೊದಲ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗಬೇಕು. ಸೊ ಹೇಳಿ, ಯಾರು ಬರ್ತಾರೆ? ಎಸ್, ಕಮಲ್ ಹಾಸನ್ ಹೆಸರು ಕೇಳಿದಿರಾ? ಕಮಲ್ ಹಾಸನ್ ಹೆಸರು ಎಸ್ ಕೇಳಿದ್ದೀನಿ. ಅವ್ರ ಮಗಳು ಶ್ರುತಿ ಹಾಸನ್ ಹೆಸರು ಕೇಳಿದಿರಾ? ಇಲ್ಲ, ಹುಡುಗಿರ ಬಗ್ಗೆ ನಾವು ಸ್ಟಡಿ ಮಾಡಲ್ಲ. ರಿಯಲಿ? ಹಾಗಾದ್ರೆ ಮಮ್ಮೀಸ್ ಅಲ್ಲಿ ಒಬ್ರು ಹಾಸನ್ ಅವರಿದ್ದಾರೆ. ಓಕೆ. ಹಾಸನ್ನಿಂದ ಬಂದಂತ ಕೃತಿ ಅವರು, ಕೃತಿ ಹಾಸನ್. ಆದ್ರೆ ನಮ್ಮ ಏನಾಗಬೇಕು ಇವರು? ಏನಿಲ್ಲ, ಜಸ್ಟ್ ಒಂದು ಲಿಂಕ್ ಅಷ್ಟೇ. ಯಾಕಂದ್ರೆ ನಮ್ಮ ಕಮಲ್ ಹಾಸನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಷ್ಟು ಹೆಸರು ಮಾಡಿದಾರ, ಕೃತಿ ಅವರು ಕೂಡ ಈ ವೇದಿಕೆ ಮೇಲೆ ಅಷ್ಟೇ ಹೆಸರು ಮಾಡಿದ್ದಾರೆ, ಇನ್ನು ಮಾಡ್ಲಿಕ್ಕೆ ಇದ್ದಾರೆ. ಸೊ ತುಂಬಾ ಎಕ್ಸ್ಪೆಕ್ಟೇಷನ್ ಜೊತೆಗೆ ನಾವು ಈ ದಿನದ ಕಂಟೆಸ್ಟೆಂಟ್ ಅನ್ನ ಕರೀತಾ ಇದ್ದೇವೆ, ಕೃತಿ ಹಾಸನ್ ಡಾನ್ಸಿಂಗ್ ವಿತ್ ಹರ್ ಕಸಿನ್. ಸೊ ಹಾಗಾದ್ರೆ ಜೋರಾಗಿರುವಂತ ಚಪ್ಪಾಳೆ ಕೊಡಿ ನೀವು. ಅಂಡ್ ಪ್ಲೀಸ್ ವೆಲ್ಕಮ್ ಕೃತಿ ಫ್ರಮ್ ಹಾಸನ್. दीदी इसे देखो। अरे ये तो माँ की चूड़ियां है, उनकी बहुत याद आ रही है। काश वो आज हमारे साथ यहाँ होती तो हमारी जिंदगी अलग होती। किसे पूछूं ऐसा क्यों बेजुबां सा ये जहां है। खुशी के पल कहाँ ढूंढूं, बेनिशा सा वक्त भी यहाँ है। जाने कितने लबों पे गिले हैं, जिंदगी से कई फासले हैं, बस जीते हैं सपने क्यों आंखों में, लकीरें जब छूटे इन हाथों से यूं बेवजह, जो भेजी थी दुआ वो जाके आसमां से यूं टकरा गई के आ गई है लौट के सदा। जो भेजी थी दुआ
अरे पगली, तो क्यों रो रही हो? मैं हूं ना तेरे साथ, हमारे माँ की जैसे ख्याल रखने के लिए। मैं जाने ये वार दूं, हर जीत भी हार दूं, कीमत हो कोई तुझे बेइंतहा प्यार दूं, सारी हद मेरी अब मैंने तोड़ दी, देखकर मुझे पता आवारगी बन गए, हाँ हंसी बन गए, हाँ नमी बन गए, तुम मेरे आसमान मेरी ज़मीं बन गए। दीदी क्या हुआ आपको? ಸೂಪರ್ 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 ಸೂಪರ್. ಖಂಡಿತವಾಗ್ಲೂ ಒಂದು ಅದ್ಭುತವಾಗಿರುವಂಥ ಒಂದು ಪ್ರದರ್ಶನ ಅಂತ ಹೇಳ್ತೀನಿ. ಯಾಕೆ ಅಂದರೆ ಹಾಗೆ ಬಂದು ಡ್ಯಾನ್ಸ್ ಮಾಡೋದಕ್ಕೂ ಒಂದು ಕಾನ್ಸೆಪ್ಟ್ ಹಿಡಿದು ಡ್ಯಾನ್ಸ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಅದು ಟೆಕ್ನಿಕಲಿ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಗೊತ್ತಿಲ್ಲ, ಬಟ್ ಮನಸ್ಸಿಗಂತೂ ನಾಟಿದೆ ನಿಮ್ಮ ಪ್ರದರ್ಶನ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಖಂಡಿತವಾಗ್ಲೂ ತಾಯಿ ಬಗ್ಗೆ ಹೇಳಬೇಕು ಅಂತ ಇದ್ದರೆ ಪದಗಳು ಸಾಕಾಗೋದಿಲ್ಲ. ಕಣ್ಣಿಗೆ ಕಾಣುವಂಥ ಒಂದು ದೇವರು ಅಂತ ಇದ್ದರೆ ಅದು ತಾಯಿ ಅಂತ ಹೇಳ್ತಾರೆ. ನಾನು ಸಣ್ಣ ಸ್ಟೋರಿ ಹೇಳ್ತೀನಿ, ಆವಾಗ ನಿಮ್ಮ ಒಂದು ಪ್ರದರ್ಶನಕ್ಕೆ ಅದು ಖಂಡಿತ ಕನೆಕ್ಟ್ ಆಗುತ್ತೆ. ಯಾರೊಬ್ರು ಹೇಳಿದಂಥ ಒಂದು ಸ್ಟೋರಿ ಏನಪ್ಪ ಅಂದರೆ, ಒಂದು ಮಗು ತಾಯಿ ಜೊತೆ ಒಂದು ಜಾತ್ರೆಯಲ್ಲಿ ಹೋಗ್ತಾ ಇರುತ್ತೆ. ತಾಯಿ ಹತ್ರ ಹಣ ಇರಲ್ಲ, ತಂದೆ ಇರಲ್ಲ, ತಾಯಿ ಮಾತ್ರ ಇರೋವಂಥದ್ದು. ಮಗು ಫಸ್ಟ್ ಕೇಳುತ್ತೆ ಅದು ಬೇಕು ಅಂತ, ತಾಯಿ ಏನೋ ಹೇಳ್ತಾಳೆ ಇಲ್ಲ ನೆಕ್ಸ್ಟ್ ತೆಗೆದುಕೊಡ್ತೀನಿ ಅಂತ. ಮುಂದೆ ಹೋಗ್ತಾರೆ, ಅಲ್ಲೊಂದು ಗೊಂಬೆನ ತೋರಿಸುತ್ತೆ. ತಾಯಿ ಹೇಳ್ತಾಳೆ ಇಲ್ಲ ಸ್ವಲ್ಪ ಮುಂದೆ ಹೋಗೋಣ, ಅದು ತೆಗೆದುಕೊಡ್ತೀನಿ ಅಂತ. ಹಾಗೆ ಮುಂದೆ ಹೋಗ್ತಾ 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 ಲಾಸ್ಟಿಗೆ ಮಗು ಗೊತ್ತಾಗುತ್ತೆ ತಾಯಿ ಹತ್ರ ಹಣ ಇಲ್ಲ, ತೆಗೆದುಕೊಡಲ್ಲ ಅಂತ. ಸೊ ಅದಕ್ಕೆ ಮಗು ಅಳ್ತಾ 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 ಓಡಿ ದೂರ ಹೋಗುತ್ತೆ. ತಾಯಿ ದೂರ ಆಗ್ತಾರೆ, ಮಗು ದೂರ ಆಗುತ್ತೆ, ಮಿಸ್ ಆಗುತ್ತೆ. ಆವಾಗ ಸ್ವಲ್ಪ ಹೊತ್ತಾದ್ಮೇಲೆ ತಾಯಿ ಮಗು ಹತ್ರ ಬರುವಾಗ ಮಗು ಅಳ್ತಾ ಇರುತ್ತೆ. ಆವಾಗ ಮಗು ಏನು ಕೇಳ್ತಾ ಇರುತ್ತೆ ಅಂದರೆ ಅಮ್ಮ ಬೇಕು ಅಂತ. ಸೊ ಇದರ ಒಂದು ಅರ್ಥ ಏನಪ್ಪ ಅಂದರೆ, ನಮ್ಮ ಜೊತೆ ಅಮ್ಮ ಇರೋವಾಗ ನಮಗೆ ಬೇರೆದೆಲ್ಲ ಬೇಕು ಅಂತ ಅನಿಸುತ್ತೆ, ಆದರೆ ಅಮ್ಮ ನಮ್ಮನ್ನು ಬಿಟ್ಟು ಹೋದಾಗ ನಮಗೆ ಬೇರೆ ಯಾವುದು ಬೇಡ, ಅಮ್ಮ ಇದ್ರೆ ಸಾಕು ಅಂತ ಅನಿಸುತ್ತೆ. ಸೊ ಅಂಥ ಒಂದು ಅದ್ಭುತವಾಗಿರುವಂಥ ಶಕ್ತಿ ಗಂಡನಿಗೆ ಹೆಂಡತಿ, ಮನೆಗೆ ಒಡತಿ, ಅದು ಬೇರೆ ಯಾರು ಅಲ್ಲ ನಮ್ಮ ತಾಯಿ. ಸೊ ಯಾರಿಗೆಲ್ಲ ತಾಯಿ ಇದ್ದಾರೆ, ದೇವರು ಕೊಟ್ಟಿರೋಂಥ ಒಂದು ಅತ್ಯದ್ಭುತವಾಗಿರುವಂಥ ಗಿಫ್ಟ್ ಅಂದರೆ ಅದು ತಾಯಿ. ಅವರಿದ್ದರೆ ಅದಕ್ಕಿಂತ ದೊಡ್ಡ ಗಿಫ್ಟ್ ನಿಮಗೆ ಸಿಗೋದಕ್ಕಿಲ್ಲ. ಅದಿಲ್ಲ ಅಂದರೆ ಅದೇ ದೊಡ್ಡ ಲಾಸ್ ನಿಮಗೆ. ಸೊ ಒಂದು ಒಳ್ಳೆ ಕಾನ್ಸೆಪ್ಟ್. ತಾಯಿ ಇಲ್ಲದೆ ಇದ್ದರೆ ಅವನ ಸ್ಥಾನವನ್ನು ಖಂಡಿತವಾಗ್ಲೂ ಅಕ್ಕ ತುಂಬ್ತಾಳೆ ಅನ್ನೋವಂಥದ್ದು ಸತ್ಯ. ಆದರೆ ಎಂಡಲ್ಲಿ ಅಕ್ಕನೂ ಇಲ್ಲದೆ ಇದ್ದರೆ ಯಾರು ತುಂಬ್ತಾರೆ ಅನ್ನೋವಂಥ ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗಿದ್ದಾರೆ. ಪ್ರತಿಯೊಬ್ಬರ ಬದುಕಲ್ಲೂ ಒಂದು ಇಂತಹ ಕಥೆಗಳಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಾಟ್. ಆ್ಯಂಡ್ ಮೂಡ್ ಹಾಳು ಮಾಡೋದಿಲ್ಲ, ಡೈರೆಕ್ಟಾಗಿ ಜಡ್ಜಸ್ ಹತ್ರ ಕೇಳ್ತೀನಿ. ಫಸ್ಟ್ ಆಫ್ ಆಲ್ ಎಲ್ಟನ್, ಹೌಸ್ ಇಟ್? ಹಾಯ್ ಕೃತಿ. ಹಾಯ್ ಸರ್. ಓಕೆ, ಕನ್ನಡ ಬರುತ್ತಾ ತುಳು ಬರುತ್ತಾ? ಕನ್ನಡ. ಆ್ಯಕ್ಟ್ ವೈಸ್ ಕಾನ್ಸೆಪ್ಟ್ ವೈಸ್ ನಾನು ಹೇಳಿದರೆ, ದ ಕಾನ್ಸೆಪ್ಟ್ ವಾಸ್ ನೈಸ್. ಐ ಲೈಕ್ ದ ಕಾನ್ಸೆಪ್ಟ್. ಸಿಸ್ಟರ್ಸ್ ಲವ್, ಪ್ರೀತಿ ತೋರಿಸಿದ್ದು ಸಿಸ್ಟರ್ಸ್. ಓಕೆ, ಅಕ್ಕ ತಂಗಿ ಪ್ರೀತಿ, ಹೌ ಟು ಟೇಕ್ ಕೇರ್ ಆಫ್ ಯುವರ್ ಯಂಗರ್ ಸಿಸ್ಟರ್ ಎಲ್ಲ ಚೆನ್ನಾಗಿತ್ತು. ಬಟ್ ತ್ರೀ ಲಿಫ್ಟ್ಸ್ ಮಾಡಿದ್ರಿ, 3 or 4 ಲಿಫ್ಟ್ಸ್ ನೀವು ಮಾಡಿದ್ರಿ ಡ್ಯಾನ್ಸಿಂಗ್ ಮಾಡುವಾಗ. ಗುಡ್ ಅಟೆಂಪ್ಟ್ ಫಾರ್ ದ ಲಿಫ್ಟ್ಸ್. ಬಟ್ ಥಿಂಗ್ ಇಸ್ ರಿಜಿಸ್ಟರ್ ಆಗಿಲ್ಲ. ಏನಂದರೆ ಇಫ್ ಐ ಲಿಫ್ಟ್ ದಿಸ್ ಪೆನ್ ಆ್ಯಂಡ್ ಇಫ್ ಐ ಡ್ರಾಪ್, ಅದು ರಿಜಿಸ್ಟರ್ ಆಗ್ತಿಲ್ಲ. ಇಫ್ ಐ ಲಿಫ್ಟ್ ದ ಪೆನ್ ಆ್ಯಂಡ್ ಐ ಸೋಲ್ ಇಟ್ ಲೈಕ್ ದಿಸ್ ಆ್ಯಂಡ್ ಐ ಕೀಪ್ ಇಟ್ ಡೌನ್, ರಿಜಿಸ್ಟರ್ ಆಗುತ್ತೆ. ಸೊ ಲಿಫ್ಟ್ ನೀವು ಮಾಡಿದಿರಿ, ಕಮೆಂಡೇಬಲ್, ಬಟ್ ಅದು ರಿಜಿಸ್ಟರ್ ಆಗ್ತಿಲ್ಲ. ಲಿಫ್ಟ್ ಮಾಡಿದ್ರಿ, ಬಿಟ್ಟು ಹಾಕಿದ್ರಿ, ನೆಕ್ಸ್ಟ್ ಲಿಫ್ಟ್ ಬಂತು. ಯು ಅಂಡರ್ಸ್ಟ್ಯಾಂಡಿಂಗ್? ದೋಸ್ ಆರ್ ದ ನೈಸ್ ಪಾಯಿಂಟ್ಸ್. ಯೂಸ್ 8 counts for that. 1 lift ಚಂದ ಕಾಣುತ್ತೆ. ಓಕೆ, ದ್ಯಾಟ್ ಈಸ್ ಯು ಹ್ಯಾವ್ ಡನ್ ಯೋರ್ ಪಾರ್ಟ್. ದ್ಯಾಟ್ ಕೊರಿಯೋಗ್ರಫರ್ ಹ್ಯಾಸ್ ಟು ಕೀಪ್ ಇನ್ ಹಿಸ್ ಮೈಂಡ್. ಓಕೆ, ಸೆಕೆಂಡ್, costume selection is nice. Both are looking beautiful, but some cliche parts are there. Choreographer and the contestant has to look after that when you do some movements. Okay, okay. Main ಏನು ಗೊತ್ತಾ,
ಈ ಕಾನ್ಸೆಪ್ಟ್ದು ಮೇನ್ ಏನಂದರೆ ಇಮೋಷ್ನಲ್. ಓಕೆ, ದಟ್ ಇಮೋಷನ್ ವಾಸ್ ವಿದಿನ್ ಯು ಆಲ್, ನಿಮ್ಮ ಒಳಗಿದೆ. ಇಟ್ ಇನ್ ರೀಚ್ ಟು ಮೀ. ಅರ್ಥ ಆಯ್ತಾ? ಯು ಡಾನ್ಸ್ಡ್ ವಿತ್ ಇಮೋಷನ್, ಇಮೋಷನಲ್ ಆ್ಯಕ್ಟ್, all set and done, good, superb. But that emotion didn't travel towards me or my other two judges also. It didn't travel, it didn't reach me. It was within a certain limit ಒಳಗಿತ್ತು. You know what I'm trying to tell you? ಅರ್ಥ ಇದಲ್ಲ? Agreed, it is emotional act, but it didn't touch me. That has to come out. That is why we say open up and dance. Okay? Yeah? Anyways, good attempt and all the best for the next round. Okay? God bless. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವಾಗ ನಮ್ಮ ಚಿರಶ್ರೀ ಅಂಚನ್ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಹಾಯ್ ಕೃತಿ. ಹಾಯ್ ಮ್ಯಾಮ್. ಹಾಯ್. ಓಕೆ, ಕಾನ್ಸೆಪ್ಟ್ ವೈಸ್ ಚೆನ್ನಾಗಿತ್ತು ಕಾನ್ಸೆಪ್ಟ್. ಇಟ್ ವಾಸ್ ನೈಸ್ ಆ್ಯಂಡ್ ಇಮೋಷ್ನಲ್ ಆ್ಯಕ್ಟ್ ಆ್ಯಂಡ್ ಈವನ್ ಸಾಂಗ್ ಸೆಲೆಕ್ಷನ್ ಚೆನ್ನಾಗಿತ್ತು. ಬ್ಯೂಟಿಫುಲ್ ಸಾಂಗ್ಸ್. ನಿಮಗೆ ಇನ್ನೂ ಬೆಟರ್ ಮಾಡ್ಬೋದು. ಓಕೆ, ಆಲ್ ದ ಬೆಸ್ಟ್ ಫಾರ್ ದ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮಿಸ್ಟರ್ ಅರುಣ್ ಆಳ್ವಾ ಅವರು, ಪ್ಲೀಸ್. ಕೃತಿ, ಹಾಯ್ ಸರ್. ಹೇಗಿದ್ದೀರಾ? ಫೈನ್. ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಕಾಸ್ಟ್ಯೂಮಲ್ಲಿ. ಥ್ಯಾಂಕ್ ಯು ಸರ್. ಕೊರಿಯೋಗ್ರಫಿ ನೀವೇ ಮಾಡಿದ್ರಾ, ಬೇರೆ ಕೊರಿಯೋಗ್ರಾಫರ್ ಇದ್ರಾ? ಅಜ್ಲಾನ್ ಅಂತ ಕೊರಿಯೋಗ್ರಾಫರ್ ಮಾಡಿ. ಓಕೆ, ಕೊರಿಯೋಗ್ರಫಿ ಚೆನ್ನಾಗಿತ್ತು, ಸಾಂಗ್ ಸೆಲೆಕ್ಷನ್ ಚೆನ್ನಾಗಿತ್ತು, ನಿಮ್ಮದು ಎಕ್ಸ್ಪ್ರೆಷನ್ ಒಳ್ಳೆ ಇತ್ತು. ಸೊ 2-3 ಕಡೆ ಒಂದು ಲಿಪ್ ಮಾಡುವಾಗ ಎಲ್ಟನ್ ಹೇಳಿದಾಗೆ ಕೆಲವು ಕಡೆ ಆ ಮೇಲ್ಗಡೆ ಲಿಫ್ಟ್ ಮಾಡಿ ರಪ್ ಕೆಳಗೆ ಬಿಡ್ಬಿಡ್ತೀರಾ, ನೆಕ್ಸ್ಟಕ್ಕೆ ನೀವು ಜಂಪ್ ಮಾಡ್ತಿದ್ದೀರ ಸ್ಟೆಪ್ಸ್. ಸೊ ಅದನ್ನು ಮಾಡುವಾಗ ಒಂದು ಜಂಪ್ ನೀವು ಲಿಫ್ಟ್ ಮಾಡುವಾಗ ಅದು ಕ್ಲೀನಾಗಿ ಮಾಡಿ, ಕ್ಲೀನಾಗಿ ನೀಟಾಗಿ ಲ್ಯಾಂಡ್ ಆಗಿ ಆಮೇಲೆ ನೆಕ್ಸ್ಟ್ ಇದಕ್ಕೆ ಹೋಗಿ. ಸೊ ಅದರ್ವೈಸ್ ಇಟ್ಸ್ ಎ ಕ್ಲೀನ್ ಆ್ಯಂಡ್ ನೀಟ್ ಪರ್ಫಾರ್ಮೆನ್ಸ್. ಒಂದು ನೋಡಲಿಕ್ಕೆ ನಮಗೆ ಒಂದು ಫೀಲ್ ಆಗ್ತಿತ್ತು. ಬಟ್ ಏನು ಅಂತ ಹೇಳಿದ್ರೆ ಆ ಫೀಲ್ ನಿಮ್ಮದು, ಬಟ್ ನಾವು ಫೀಲ್ ಮಾಡಿದೆ ಈ ರೀತಿ ಕಾನ್ಸೆಪ್ಟ್, ತಾಯಿಯ ಸ್ಥಾನವನ್ನು ಒಂದು ಸಿಸ್ಟರ್ ತಗೊಂಡ್ಲು ಅಂತೇಳಿ. ಬಟ್ ಆ ಫೀಲ್ ಗೊತ್ತಾಯ್ತಲ್ಲ ನಮ್ಗೆ, ಆ ಫೀಲ್ ನೋಡುವಾಗ ಓ ಹೌದಾ ಆ ರೀತಿ ತಗೊಂಡಿದ್ದಾರೆ, ಆ ಫೀಲ್ ನಮ್ಗೆ ಬರಬೇಕು. ಸೊ ಆ ಫೀಲ್ ನಮಗೆ ರೀಚ್ ಆಗ್ತಿರಲಿಲ್ಲ. ಮುಖದಲ್ಲಿ ಆ್ಯಕ್ಟ್ ಬರಬೇಕು, ಆ್ಯಕ್ಟ್ ಸ್ವಲ್ಪ ಕಡಿಮೆ ಇತ್ತು, ಆ್ಯಕ್ಟ್ ಬೇಕಿತ್ತು ಇಲ್ಲಿ ನಿಮ್ಮ ಈ ಕಾನ್ಸೆಪ್ಟಿಗೆ. ಕಾನ್ಸೆಪ್ಟ್ ವೈಸ್ ಇಸ್ ಗುಡ್ ಕಾನ್ಸೆಪ್ಟ್, ಬಟ್ ಆ ಕಾನ್ಸೆಪ್ಟ್ ನಮಗೆ ರೀಚ್ ಆಗ್ತಿರಲಿಲ್ಲ. ಓಕೆ, ನೆಕ್ಸ್ಟ್ ಟೈಮ್ ನೋಡುವಾಗ ಆ ಕಾನ್ಸೆಪ್ಟ್ ರೀಚ್ ಆಗುವಾಗೆ, ಇವಾಗ ಒಂದು ನೋಡೋದು ನೀವು ಸಡನ್ನಾಗಿ ಈಗ ನೋಡಿ, ಹೀಗೆ ಅದು ನಿಮ್ಗೆ ಗೊತ್ತು ಈ ರೀತಿ ಅಂತೇಳಿ, ಬಟ್ ನೀವು ಕಾನ್ಸೆಪ್ಟ್ ಒಳಗಡೆ ಹೋಗಿ ನಮಗೆ ರೀಚ್ ಆಗುವಾಗ ಒಂದು ಆ್ಯಕ್ಟ್ ತೋರಿಸಿದ್ರೆ ಓವರ್ ಆಲ್ ಒಂದು ಒಳ್ಳೆ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಸೊ ಆಲ್ ದ ಬೆಸ್ಟ್, ನೆಕ್ಸ್ಟ್ ಟೈಮ್ ಬೆಟ್. ಥ್ಯಾಂಕ್ ಯು. ವಾವ್, ಕ್ಯಾ ಬಾತ್, ಕ್ಯಾ ಬಾತ್. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಎಷ್ಟು ಅರ್ಥ ಆಯಿತೋ ಗೊತ್ತಿಲ್ಲ, ಬಟ್ ನನಗೆ ಫುಲ್ ಅರ್ಥ ಆಯಿತು. ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೇಳಿ, ತುಂಬಾ ಸ್ಯಾಡಾಗಿ ಹೋಗ್ತಾ ಇತ್ತು, ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ನನಗೆ ಹೇಳಿದ್ದು, ಅವ್ರಿಗೆ ಅಂತ ಅಲ್ಲ. ಬಟ್ ನಿಮಗೆ ಎಷ್ಟು ಖುಷಿ ಆಯಿತು? ಇನ್ ದ ಕ್ವಾರ್ಟರ್ ಫೈನಲ್ಸ್ ಇಟ್ಸ್ ಅ ಗ್ರೇಟ್ ಜಾಬ್. ಸೊ ನಿಮಗೆ ಎಷ್ಟು ಖುಷಿ ಆಯಿತು? ಇಲ್ಲಿ ತನಕ ತಲುಪಿದ್ದೀರಾ. ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು ನಿಮಗೆ? ನನಗೆ ನನ್ನ ಹಸ್ಬೆಂಡ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನಗೆ ಡ್ಯಾನ್ಸ್ ಅಂದರೆ ಮುಂಚೆಯಿಂದನೂ ಇಷ್ಟ ಇತ್ತು. ಸೊ ಅವ್ರ ಸಪೋರ್ಟ್ಗೆ ನಾನು ಎಲ್ಲಿವರೆಗೂ ಬರೋಕ್ಕಾಯಿತು. ಆ್ಯಂಡ್ ಮೈ ಸಿಸ್ಟರ್ ಆಲ್ಸೋ. ನಿಮ್ಮ ಓನ್ ಸಿಸ್ಟರ್ ಇವರು? ಕಸಿನ್ ಸಿಸ್ಟರ್. ಓಕೆ. ಸೊ ಯಾರೆಲ್ಲ ಬಂದಿದ್ದಾರೆ ಫ್ಯಾಮಿಲಿಯಿಂದ ಇವತ್ತು? ಹಸ್ಬೆಂಡ್, ಮಗಳು. ಅವರು ಡೈಲಿ ಬರ್ತಾರೆ, ಶೋಗೆ ಬಂದೇ ಬರ್ತಾರಲ್ವಾ ಹಸ್ಬೆಂಡ್? ಅವಳಿಗೆ, ನನ್ನ ಮಗಳಿಗೆ ರೂಪೇಶ್ ಇರುವಾಗ ಅವ್ರು ಬರಲೇಬೇಕು. ಅದರ ಅರ್ಥ ನೀನು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಸೇಫ್ಟಿ ಮೇನ್. ಜಾಗ್ರತೆ. ಬಟ್ ನಾನು ಮರ್ಯಾದೆ ಮಧ್ಯಪ್ಪ, ನೋ ಪ್ರಾಬ್ಲಮ್. ಆ್ಯಂಡ್ ಇವಾಗ ನೀವು ಮೈಕ್ ತಗೊಳ್ಳಿ. ಅವರು 4ನೇ ಸಲ ಬರ್ತಾ ಇರೋವಂಥದ್ದು ವೇದಿಕೆಗೆ, ನೀವು ಮೊದಲು ಬರ್ತಾ ಇರೋವಂಥದ್ದು, ಎಷ್ಟು ಖುಷಿ ಆಗುತ್ತೆ? ತುಂಬ ಖುಷಿ ಆಯಿತು ಅವ್ರ ಜೊತೆ ಬಂದಿದ್ದಕ್ಕೆ. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ಬಂದಿದ್ದು. ಕಾಲೇಜ್ ಸ್ಟೇಜಲ್ಲಿ ಮಾಡ್ತಾ ಇದ್ದೆ, ಬಟ್ ಇವಾಗ ಇವ್ರ ಜೊತೆ ಬಂದಿದ್ದು ರಿಯಲ್ ಇಟ್ಸ್ ಗುಡ್. ಓಕೆ, ನೀವು ಅವ್ರಿಗೆ ಏನು ಹೇಳ್ತೀರಾ? ಒಂದು ಕಾನ್ಫಿಡೆನ್ಸ್ ಹೆಂಗೆ ತುಂಬ್ತೀರಾ ಮುಂದಿನ ರೌಂಡ್ಗೆ? ಮುಂದೆ ಅಂದರೆ ಇನ್ನೂ ಚೆನ್ನಾಗಿ ಮಾಡಬೇಕು, ಎಕ್ಸ್ಪ್ರೆಷನ್ಸ್ ಇರಲಿ ಯಾವಾಗಲೂ ಹೇಳ್ತೀನಿ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇವತ್ತಿನ ಪರ್ಫಾರ್ಮೆನ್ಸ್ ಬೆಟರ್ ಅಲ್ವಾ? ಸಾಕು. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಲ್ವಾ? ಬಟ್ ಎನಿವೇಸ್, ನೆಕ್ಸ್ಟ್ ರೌಂಡ್ಗೆ ಹೋದರೆ ಇದಕ್ಕಿಂತ ಬೆಟರ್ ಪರ್ಫಾರ್ಮೆನ್ಸ್ ಕೊಡಿ ನೀವು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ತುಂಬಾ ಅದ್ಭುತವಾಗಿರುವಂಥ, ತುಂಬಾ ಒಳ್ಳೆ ಮೆಸೇಜ್ ಇರುವಂಥ ಒಂದು ಕಾನ್ಸೆಪ್ಟನ್ನು ನಾವು ನೋಡಾಯಿತು. ಆ್ಯಂಡ್ ಸದ್ಯಕ್ಕೆ ಇಟ್ಸ್ ಟೈಮ್ ಫಾರ್ ಶಾರ್ಟ್ ಕಮರ್ಷಿಯಲ್ ಬ್ರೇಕ್ ತೆಗೆದಕ್ಕಿಂತ ಮುಂಚೆ ಹೇಳುವಂಥ ವಿಚಾರ ಏನಪ್ಪ ಅಂದರೆ, ಇಷ್ಟೊಂದು ಅದ್ಭುತವಾಗಿ ಕಾರ್ಯಕ್ರಮ ಮೂಡಿ ಬರಬೇಕು ಅಂತ ಇದ್ರೆ
ತುಂಬಾ ಜನರ ಸಹಕಾರ ನಮಗಿದೆ. ದರ್ ಇಸ್ ಸನ್ ಪ್ಯೂರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ದೊಡ್ಡ ಸಹಕಾರ ಕೊಡ್ತಾ ಇದ್ದಾರೆ. ಸಿಟಡೆಲ್ ಡೆವಲಪರ್ಸ್ ಆಗಿರ್ಬೋದು, ಘಟಿ ಡಿಟರ್ಜೆಂಟ್ ಆಗಿರ್ಬೋದು, ಅದೇ ರೀತಿ prophipo.com ಅವರು ಕೂಡ ದೊಡ್ಡ ಮಟ್ಟದ ಸಹಕಾರ ಕೊಡ್ತಾ ಇದ್ದಾರೆ. ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ವಿಸ್ಮಯ ಇನ್ಫೋಟೈನ್ಮೆಂಟ್ ಸೆಂಟರ್ ಅವರು, ಅವ್ರಿಗೆಲ್ಲ ದೊಡ್ಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಐ ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಟು ಕಮ್ ಬ್ಯಾಕ್. Dance, mommy, dance. 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 Welcome back after the break to your favorite show that is none other than Sun Pure Refined Sunflower Oil Dance Mummy Dance Season 2, powered by Ghati Detergent, prophipo.com, Citadel Developers, ಅದೇ ರೀತಿ co-sponsor ಆಗಿದ್ದಾರೆ ಅರುಣಾ ಮಸಾಲಾಸ್, ಮ್ಯಾಂಗ್ಲೋ ಸಿಲ್ಕ್ಸ್, ಮ್ಯಾಸ್ಟ್ರೋ ಇಂಟೀರಿಯರ್ಸ್, ಜನಪ್ರಿಯ ರೈಸ್ ಕಾರ್ಪೊರೇಷನ್, ಏಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್, ವಿಸ್ಮಯ ಇನ್ಫೋಟೈನ್ಮೆಂಟ್ ಸೆಂಟರ್, ರಾಯಲ್ ಗೋಲ್ಡ್ ಟೀ, ಸಾಗರ್ ಕಲೆಕ್ಷನ್ಸ್, ಅಪೂರ್ವ ಬಿಲ್ಡರ್ಸ್, ಮೆಡ್ಫಾಸ್ಟ್ ಸೆರಮಿಕ್ಸ್, ಸ್ಮರಣಿಕಾ ಉಡುಪಿ. ಇವರಿಗೆಲ್ಲ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಇವಾಗ ಈ ಒಂದು ಫ್ಯಾಮಿಲಿ ರೌಂಡ್ ಏನಿದೆ ಅದರ ಕಟ್ಟಕಡೆ ಆ ಕಂಟೆಸ್ಟೆಂಟ್ ಬಂದು ಪರ್ಫಾರ್ಮೆನ್ಸ್ ಅನ್ನ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಖಂಡಿತವಾಗ್ಲೂ ಈ ಒಂದು ರೌಂಡ್ ಬಗ್ಗೆ ನಾನು ಹೇಳಬೇಕು ಅಂತ ಇದ್ರೆ ಫ್ಯಾಮಿಲಿ ರೌಂಡ್, ಫ್ಯಾಮಿಲಿಯ ಬಗ್ಗೆ ಅಟ್ಯಾಚ್ಮೆಂಟ್ ಇರುವಂತ ಒಂದು ರೌಂಡ್ ಅಂತ ಹೇಳಬೇಕು. ಅವ್ರು ಬಂದು ಇಲ್ಲಿ ಒಂದು ಪ್ರದರ್ಶನವನ್ನು ಕೊಡ್ತಾರೆ. ಅದಾದ ಮೇಲೆ ಯಾರು ಹೋಗ್ತಾರೆ ಡೇಂಜರ್ ಝೋನ್ಗೆ, ಯಾರು ಹೋಗ್ತಾರೆ ಸೇಫ್ ಝೋನ್ಗೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಸೊ ಸದ್ಯಕ್ಕೆ ಒಂದು ಅದ್ಭುತ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಬರ್ತಾ ಇದ್ದಾರೆ ಮೇರಿ ಸಾಂತೇಸ್ ಅವರು. ಅವರ ಮಗನ ಜೊತೆ ಬರ್ತಾ ಇದ್ದಾರೆ. ಸೊ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಎಲ್ಲ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತ ಇದ್ರೆ ನಿಮ್ಮ ಕಣ್ಣು ನಿಮ್ಮ ಕಿವಿ ಈ ವೇದಿಕೆ ಹತ್ರ ಇರಬೇಕು. ಸೊ ಪುಟ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ಪ್ಲೀಸ್ ವೆಲ್ಕಮ್ ದೆಮ್. आंधी रोके तो हम तूफान, तूफान रोके तो हम आग का दरिया. ये शपथ है बाजीराव पल्लाड़ के. हर हर महादेव. बजने ते धड़क धड़क ढोल ताश धड़क धड़क भंडारा झिड़क झिड़क मल्हारी. खड़क धड़क भड़क झली चटक मटक फटक झली दुश्मन की देखो जो फाट लावली. अरे बजने ते धड़क धड़क ढोल ताश धड़क धड़क भंडारा झिड़क झिड़क मल्हारी. खड़क धड़क भड़क झली चटक मटक फटक झली दुश्मन की देखो जो फाट लावली. बजने ते धड़क धड़क ढोल ताश धड़क धड़क भंडारा झिड़क झिड़क मल्हारी. खड़क धड़क भड़क झली चटक मटक फटक झली दुश्मन की देखो जो फाट लावली. धीरे धीरे बड़ी चली है ज्योति चिंगारी, छोटी चिंगारी. बड़ी 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 है मन की अलमारी. आज अलमारी हुई सतरंगी, शादी सतरंगी हुई सतरंगी थी जो ये रात काली. भड़क धड़क भड़क झली चटक मटक फटक झली दुश्मन की देखो जो फाट लावली.
முக்கா முழம் போட்டே மாறி கொடந்து கபத்தில மாட்டி புடிச்சு பிஸ்டாஸ் மாக்கிரா சோமாரி ஜமாக்கிராயா பிஸ்டாஸ் மாக்கிரா சோமாரி ஜமாக்கிராயா டமாலே டமா 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 டமாலே டமா டனக்கன கன டே டே டஸ்கன கன டே டே டண்டனக டனகனக டே 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 ಸೂಪರ್ 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 ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ರಿ ನೋಡಿ. ಒಂದು ಸಲ ಬೀಳ್ತೀವಿ, ದಟ್ ಇಸ್ ನಾಟ್ ಅ ಬಿಗ್ ಡೀಲ್ ಅಟ್ ಆಲ್. ಬಿದ್ದ ಮೇಲೆ ಅಲ್ಲೇ ಮಲಗ್ತೀವ, ಎದ್ದು ನಡೀತೀವ, ಅದ್ರ ಮೇಲೆ ನಮ್ಮ ಒಂದು ಸಾಧನೆ ನಿರ್ಧರಿತವಾಗಿರುತ್ತಂತೆ. ಸೊ ನಿಮಗಿಂತಲೂ ನಿಮ್ಮ ಮಗನಿಗೆ ನಾನು ಒಂದು ದೊಡ್ಡ ಹ್ಯಾಟ್ಸ್ ಹೇಳಬೇಕು. ಸೂಪರ್ ಯಾರ್, ದಯವಿಟ್ಟು ಒಂದು ದೊಡ್ಡ ಚಪ್ಪಾಳೆ ಕೊಡ್ಬೇಕೆಲ್ಲರೂ. ಬಹುಶಃ ನಿಮ್ಮ ಪ್ಲೇಸಲ್ಲಿ ನಾನು ಇರ್ತಾ ಇದ್ರೆ ಒಂದ್ಸಲ ಡ್ಯಾನ್ಸ್ ಎಲ್ಲ ಮಿಸ್ ಆದ್ಮೇಲೆ ಮತ್ತೆ ನನ್ನಿಂದ ಮಾಡೋದಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಬಟ್ ನೀವು ನಿಮ್ಮ ಮಗ ನಿಮ್ಗೆ ತುಂಬ ಸಪೋರ್ಟ್ ಮಾಡ್ದ. ಆ್ಯಂಡ್ ಸೆಕೆಂಡ್ ಅಟೆಂಪ್ಟ್ ವಾಸ್ ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್. ಖಂಡಿತ ತುಂಬ ಚೆನ್ನಾಗಿತ್ತು. ಬಟ್ ಕೆಲವೊಂದ್ಸಲ ಆಗುತ್ತೆ, ದಟ್ ಇಸ್ ನಾಟ್ ಅ ಬಿಗ್ ಡೀಲ್ ಅಟ್ ಆಲ್. ನಾವು ಡ್ಯಾನ್ಸ್ ಮಾಡಬೇಕು, ನಾವು ಕ್ವಾಲಿಫೈ ಆಗೋವಂಥದ್ದು ಇಲ್ಲದೆ ಇರುವಂಥದ್ದು ಅದು ಬೇಕಾಗಿಲ್ಲ ಅಲ್ವಾ. ನಾವು ಯಾವ ರೀತಿ ಡ್ಯಾನ್ಸ್ ಮಾಡಿದ್ದೀವಿ ಅಷ್ಟು ಸಾಕು ನಮಗೆ. ಓಕೆ, ಸೊ ಇವಾಗ ನೀವು ಸ್ವಲ್ಪ ಟೆನ್ಷನಲ್ಲಿ ಇರಬಹುದು, ಅದನ್ನು ದೂರ ಮಾಡಬೇಕು. ಹೇಳಿ ಸರ್, ನಿಮಗೆ ಎಷ್ಟು ಖುಷಿ ಆಯಿತು? ವಾಚ್ ನಿಮ್ ನೀವಂತೂ ಸೂಪರ್ ಆಗಿ ಲಾಸ್ಟ್ ಎಲ್ಲ ಬೊಬ್ಬೆ ಹಾಕಿದ್ರಲ್ವಾ, ದಟ್ ವಾಸ್ ರಿಯಲಿ ಗ್ರೇಟ್. ಸೊ ನಿಮಗೆ ಎಷ್ಟು ಖುಷಿ ಆಯಿತು? ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯಿತು. ಹೌದಾ? ಅಮ್ಮನಿಗೆ ಏನು ಹೇಳ್ತೀರಾ? ಅಮ್ಮ ನೋಡಿ ಸ್ಟಾಪ್ ಆಗಿ ಮತ್ತೆ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ರು. ಎಷ್ಟು ಖುಷಿ ಆಗುತ್ತೆ ನಿಮಗೆ? ಎಷ್ಟು ಹೆಮ್ಮೆ ಆಗುತ್ತೆ ಅಮ್ಮನ ಬಗ್ಗೆ? ತುಂಬಾ ಹೆಮ್ಮೆ ಪಡ್ತಿದ್ದೀನಿ ಅಮ್ಮನ ಮೇಲೆ. ಕ್ಯಾ ಬಾತ್ ಯಾರು, ಚಪ್ಪಾಳೆ ಕೊಡ್ಬೇಕು ಎಲ್ರು. ಆ್ಯಂಡ್ ಇವಾಗ ಹೇಳಿ, ಇದು ಪ್ರಾಪ್ ಯಾರು ಮಾಡಿದ್ದು ನಿಮಗೆ? ಕೊರಿಯೋಗ್ರಾಫರ್. ಇದು ಚುಚ್ಚಿಕೊಳ್ಳೋದಕ್ಕ ಹೊಡೆದುಕೊಳ್ಳೋದಕ್ಕ? ವಾಟ್ ಇಸ್ ದಿಸ್? ನಕ್ರು ಆಯ್ತಾ, ಕಾಮಿಡಿ ಪಾಸ್ ಆಯ್ತು. ಟ್ರೈ ಮಾಡ್ಬೋಡ? ಎಸ್, ಏರ್ನಮಿತ್ತು ಸಾರ್ ಎಂಗ್ಲಿಗೆ ಹೆಣ್ಣು ಮುಟ್ಟ ಬೋಡು ಸರ್, ಹೆಣ್ಣು ಮುಟ್ಟ ಬೋಡು ಹಿಂಗೆ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೈರೆಕ್ಟಾಗಿ ಕೇಳೋಣ ಹೆಂಗಾಯಿತು ಏನಾಯಿತು. ಓಕೆ, ಎಸ್. ಫಸ್ಟ್ ನಾನು ನಮ್ಮ ಚಿರಶ್ರೀ ಅಂಚನ್ ಅವ್ರ ಹತ್ರ ಕೇಳ್ತೀನಿ. ಅವ್ರು ನಿಮ್ಮನ್ನು ತುಂಬ ನಗಿಸ್ತಾರೆ, ಖುಷಿ ಪಡಿಸ್ತಾರೆ. ದಾವಿಗೋ. Hi Mary. Hi. Nice song selection actually. Thank you. Hi. ಅವ್ರಿಗೆ ನಮ್ಮ ಮಗನದೇ ಸೆಲೆಕ್ಷನ್. How are you? ಅವ್ರು ಏನೋ ಕೇಳ್ತಾ ಇದ್ದಾರೆ. I'm good. How are you? Fine. Okay. So nice song selection ಚೆನ್ನಾಗಿತ್ತು. And dance was also good. Energy ಇತ್ತು dance ಅಲ್ಲಿ. ಬಟ್ ಅದೇ ಅನ್ಫಾರ್ಚುನೇಟ್ಲಿ ಸ್ವಲ್ಪ ಸ್ಟೆಪ್ಸ್ ಮಿಸ್ ಆಯಿತು. ಬಟ್ ವೆನ್ ಎವರ್ ಯು ಮಿಸ್ ದ ಸ್ಟೆಪ್ ನೀವು ಕಂಟಿನ್ಯೂ ಮಾಡಬೇಕು. ಓಕೆ, ಅಲ್ಲಿ ಸ್ಟಾಪ್ ಮಾಡಬಾರ್ದು. ಬಟ್ ದಟ್ಸ್ ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಟೈಮ್ ಬೆಟರ್ ಮಾಡಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಒಂದು ಹಲ್ವಾ ತಿಂದಷ್ಟು ಖುಷಿ ಆಗಿಲ್ವಾ ನಿಮಗೆ? ಓಕೆ, ಆ್ಯಂಡ್ ಇವಾಗ ನಮ್ಮ ಅರುಣ್ ಅಲ್ವಾ ಸರ್. ಮೇರಿ ಶಾಂತಿ, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ ಸರ್, ಸ್ವಲ್ಪ ನರ್ವಸ್ ಆಗಿತ್ತು. ಓಕೆ, ಪರವಾಗಿಲ್ಲ. ಕೊರಿಯೋಗ್ರಫಿ ನೀವೇ ಮಾಡಿದ್ರಾ, ನಿಮ್ಮ ಮಗ ಮಾಡಿದ? ಇಲ್ಲ ಸರ್, ಅದು ಆ್ಯಕ್ಚುಲಿ ಚರಣ್ ಅಂತ ಹೇಳಿ ಒಬ್ರು ಕೊರಿಯೋಗ್ರಾಫರ್ ಮಾಡಿದ್ರು. ಓಕೆ. ಅಲ್ಲಿ ಹೋದಾಗ ನಾನು ಆ್ಯಕ್ಚುಲಿ ಹಾಡು ಬೇರೆ ಸೆಲೆಕ್ಷನ್ ಮಾಡಿದ್ದೆ ನಾನು. ಸೊ ಅವನು ಅಲ್ಲಿ ಹೋಗಿ ಅದು ಡ್ಯಾನ್ಸ್ ಕ್ಲಾಸಲ್ಲಿ ಬೇರೆಯವರಿಗೆ ಕಲಿಸುವಾಗ ಇವನು ಹೇಳಿದ್ದ, ಮಮ್ಮಿ ಇದು ಹಾಡಿಗೆ ಡ್ಯಾನ್ಸ್ ಮಾಡುವ, ಯಾಕಂದರೆ ಲಾಸ್ಟ್ ಟೈಮ್ ಅವರು ಡ್ಯಾನ್ಸ್ ಮಾಡಿದ್ರು ಅದು ಹಾಡಿಗೆ ಅವರು ಸರ್. ಸೊ ಅದು ಮಾಡುವ ಸೂಪರ್ ಆಗ್ತದೆ ಅಂತೇಳಿ ಹೇಳಿದ. ಸೊ ಪ್ರಾಕ್ಟೀಸಿಗೆ ಸ್ವಲ್ಪ ಟೈಮಿಂಗ್ ಪ್ರಾಬ್ಲಮ್ ಆಯಿತು, ಯಾಕಂದರೆ ಅವನು ಶಾಲೆಗೆ ಹೋಗ್ತಾನೆ, ನಾನು ಸಹ ಡ್ಯೂಟಿಗೆ ಹೋಗಿ ಬರೋದ್ರಿಂದ. ಹಾಗೆ ನಿನ್ನೆ ಸ್ವಲ್ಪ ತುಂಬ ಪ್ರಾಕ್ಟೀಸ್ ಮಾಡಿದ್ದು. ಸೊ ಈಗ ಸ್ವಲ್ಪ ನರ್ವಸ್ ಆಗ್ತದೆ. ಇಲ್ಲ, ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಬಿಗಿನಿಂಗ್ ಟು ಎಂಡ್ ನಿಮ್ಮ ಎನರ್ಜಿ ಒಂದೇ ರೀತಿ ಇತ್ತು. ನೀವು ಸ್ಟೆಪ್ಸ್ 2-3 ಸಲ ಮಿಸ್ಟೇಕ್ ಆಯಿತು ಹೊರತು ನಿಮ್ಮ ಎನರ್ಜಿ ಒಂದೇ ರೀತಿ ಇತ್ತು ಫಸ್ಟಿಂದ ಎಂಡ್ ತನಕ. ಸೊ ನಿಮ್ಮ ಮಗಂದ ಎಂಟ್ರಿ ಸೂಪರ್ಬ್ ಆಗಿತ್ತು. ಸೊ ನಿಮ್ಮ ಮಗ ನಿಮಗೆ ಒಳ್ಳೆ ಒಂದು ಸಪೋರ್ಟಿವ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೊ ನಡುವಲ್ಲಿ ಓಕೆ ಆಗುತ್ತೆ. ಮತ್ತು ನಿಮ್ಮ ಮಿಸ್ಟೇಕ್ ಏನಾಗಿದೆ ಅಂತ ಹೇಳಿದರೆ, ಸ್ಟೆಪ್ಸನ್ನು ಕ್ಲೀನಾಗಿ ಮಾಡ್ತಾ ಇರಲಿಲ್ಲ ನೀವು. ಸ್ಟೆಪ್ಸ್ ಒಳ್ಳೆ ಸ್ಟೆಪ್ಸ್ ಇತ್ತು, ಒಳ್ಳೊಳ್ಳೆ ಸ್ಟೆಪ್ಸ್ ಆಚೆ ಮೂವ್ಮೆಂಟ್ ಎಲ್ಲ ಮಾಡಿದಿರಿ. ಬಟ್ ನೀವಾಗಿ ಕ್ಲೀನಾಗಿ ಅದನ್ನು ಮಾಡ್ತಿರಲಿಲ್ಲ. ಸೊ ಅರ್ಧ ಆಫ್ ಸಿಟ್ಟಿಂಗ್ ಇದ್ದದ್ದು ನೀವು ಬಗ್ಗೆ ಇರೋದನ್ನು ಆಫ್ ಮಾಡ್ತಾಯಿದ್ದೀರಾ. ಸೊ ಇಟ್ಸ್ ಓಕೆ, ಓವರ್ ಆಲ್ ಪರ್ಫಾರ್ಮೆನ್ಸ್ ಇಸ್ ನೈಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇವಾಗ ಎಷ್ಟು ಖುಷಿ ಆಯಿತು ನಿಮಗೆ? ತುಂಬ ಖುಷಿ ಆಯ್ತು, ಯಾಕಂದರೆ ಅರುಣ್ ಸರ್ ಹೇಳಿದ ಮೇಲೆ ಅಲ್ವಾ ವಿಷಯ ನನ್ನ ಫೇವ್ರೆಟ್ ಜಡ್ಜಸ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮಿಸ್ಟರ್ ಎಲ್ಟನ್. ಹಾಯ್ ಮೇರಿ ಶಾಂತಿ. ಹಾಯ್ ಸರ್. ಹಾಯ್. ಓಕೆ, ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ಮಿಸ್ಟೇಕ್ಸ್ ಆ್ಯಂಡ್ ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಆರ್ ಅ ವುಮೆನ್ ಪರ್ಫೆಕ್ಟ್. ಓಕೆ, ನಡುವಲ್ಲಿ ನೀವು ಡ್ಯಾನ್ಸ್ ಮಾಡುವಾಗ ನೀವು ನಿಂತ್ರಿ,
ಮತ್ತು ವಿ ಗೇವ್ ಅ ಸೆಕೆಂಡ್ ಚಾನ್ಸ್ ಟು ಡಾನ್ಸ್. ಓಕೆ, ಸೊ ಅಗೇನ್ ಐ ಆಮ್ ರಿಪೀಟಿಂಗ್, ನೀವು ಎಲ್ಲಿ ತನಕ ನೀವು ಮಾಡಿದ್ರಿ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಅದ್ರ ಮೇಲೆ ಕಮೆಂಟ್ಸ್ ಕೊಡ್ತೀವಿ ಆ್ಯಂಡ್ ಮಾರ್ಕ್ಸ್ ಕೊಡ್ತೀವಿ. ಓಕೆ, ಫಸ್ಟ್ ಆಫ್ ಆಲ್ ಹೇಳುವಾಗ ಓಕೆ ಎಕ್ಸೆಪ್ಟೆಡ್, ನಿಮ್ಮ ಮಗ ಹೇಳಿದ ಅಮ್ಮ ಈ ಟ್ರ್ಯಾಕ್ ಮಾಡವ, ಏನೋ ಮಲ್ಹಾರಿ ಟ್ರ್ಯಾಕ್ ಮಾಡುವ, ಚಂದ ಕಾಣ್ತದೆ, ಅಗ್ರೀಡ್. ಬಟ್ ಕಾಂಪಿಟೇಷನ್ ಈಸ್ ಆಲ್ ಅಬೌಟ್ ಡಾನ್ಸ್, ಮಮ್ಮಿ ಡಾನ್ಸ್. ಓಕೆ, ಥ್ರೂ ಔಟ್ ಆ ಒಂದು ಲಿರಿಕ್ಸ್ ಅದಕ್ಕೆ ಏನಾಯ್ತಂದರೆ ನಿಮ್ಮದು ಎಕ್ಸ್ಪ್ರೆಷನ್ ಫ್ಲ್ಯಾಟ್, ಡಲ್ ಇತ್ತು. ಯು ಕುಡಂಟ್ ರಿಯಾಕ್ಟ್ ಫಾರ್ ದ ಸಾಂಗ್. ನಿಮ್ಮ ಎಕ್ಸ್ಪ್ರೆಷನ್ ಸಪ್ರೇಟ್ ಇತ್ತು, ಅವನ ಎಕ್ಸ್ಪ್ರೆಷನ್ ಫುಲ್ ಔಟ್ ಇತ್ತು. ಯಾಕೆಂದರೆ ಈಸ್ ಹ್ಯಾಪಿ ಟು ಡಾನ್ಸ್ ದ್ಯಾಟ್ ಸಾಂಗ್. ಓಕೆ, ಸೊ ದ ಲೈಮ್ಲೈಟ್ ಗೋಸ್ ಟು ದ ಸನ್, ನಾಟ್ ಯು. ಬಟ್ ಅನ್ಫಾರ್ಚುನೇಟ್ಲಿ ದ ಶೋ ಇಸ್ ಆಲ್ ಅಬೌಟ್ ಯು, ನಾಟ್ ಹಿಮ್. ಓಕೆ, ಐ ಅಗ್ರಿ, ಮಗನಿಗೆ ಖುಷಿ ಮಾಡಬೇಕು, ಅದಕ್ಕೆ ನಾನು ಈ ಟ್ರ್ಯಾಕ್ ಮಾಡಿದೆ. ಸೂಪರ್, ಎವ್ರಿ ಮಾಮ್ ಡಸ್ ದ ಸೇಮ್ ಥಿಂಗ್. ಓಕೆ, ಬಟ್ ಕಾಂಪಿಟೇಷನ್ ಕಾಂಟ್ ಹೆಲ್ಪ್. ಓಕೆ, ಐ ಆಮ್ ನಾಟ್ ಸೇಯಿಂಗ್ ದ ಆ್ಯಕ್ಟ್ ವಾಸ್ ಬ್ಯಾಡ್, ಇಟ್ ವಾಸ್ ಗುಡ್. ಎಲ್ಲಿ ತನಕ ನೀವು ಮಾಡಿದ್ರಿ ದ ಡ್ಯಾನ್ಸ್ ವಾಸ್ ಗುಡ್. ಓಕೆ, ಕೀಪ್ ದ್ಯಾಟ್ ಇನ್ ಮೈಂಡ್ ನೆಕ್ಸ್ಟ್ ಟೈಮ್. ನೆಕ್ಸ್ಟ್, ಐ ವುಡ್ ಲವ್ ಟು ಸೇ ದ ಕಾಸ್ಟ್ಯೂಮ್ ಇಸ್ ನೈಸ್. ಐ ಲೈಕ್ ದ ಔಟ್ಫಿಟ್ ಆ್ಯಂಡ್ ಯಾ, ಟೆನ್ಷನ್ ಇಲ್ಲ. ಒನ್ ಮೋರ್ ಥಿಂಗ್ ಇನ್ ಮೈಂಡ್, ಎನಿ ಟೈಮ್ ಏನು ಪರ್ಫಾರ್ಮೆನ್ಸ್ ಮಾಡುವಾಗ ಮಿಡ್ಲಲ್ಲಿ ಏನೋ ಆಯಿತು, ಯು ಫರ್ಗಾಟ್ ಸಮಥಿಂಗ್, ಡೋಂಟ್ ಸ್ಟಾಪ್, ಕಂಟಿನ್ಯೂ. I could have given one extra mark because for the sense of humor what you had there, then and there you continued. Yes. 1 mark. Presence of mind. Yes. That is more important. Okay? Sure. Anyways, God bless you and all the best. ಥ್ಯಾಂಕ್ ಯು. ಎಸ್, ಸೂಪರ್ ಆಗಿರುವಂಥ ಕಮೆಂಟ್ ಸಿಕ್ತು. ನೀವೇನು ಬೇರೆ ಅನ್ಕೊಂಡಿದ್ರಿ ಆ ಥರ ಸಿಗುತ್ತೆ ಈ ಥರ ಸಿಗುತ್ತೆ ಅಂತ. ಟೋಟಲ್ ಆಗಿ ಹೇಳಿ, ನಿಮಗೆ ಎಷ್ಟು ಖುಷಿ ಆಯಿತು? ತುಂಬ ಖುಷಿ. ಮಿಸ್ಟೇಕ್ ಆಗಿದ್ದೆಲ್ಲ ಬಿಟ್ಟಾಗಿ ಟೋಟಲ್ ಆಗಿ ಎಕ್ಸ್ಪೀರಿಯನ್ಸ್ ಎಷ್ಟು ಖುಷಿ ಆಯಿತು ನಿಮಗೆ? ತುಂಬ ಖುಷಿ ಆಯಿತು. ನಿಮ್ಮ ಮಗನ ಬಗ್ಗೆ ಎಷ್ಟು ಖುಷಿ ಆಗುತ್ತೆ? ತುಂಬ ಖುಷಿ ಆಯ್ತು. ಆದರೆ ಹೇಳ್ತಾ ಇದ್ದ, ಸಪೋಸ್ ಏನಾದರೂ ಇದು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆದರೆ ನನಗೆ ಏನು ತಗೊಡ್ತೀರಾ ಅಂತ ಹೇಳಿ ಕೇಳ್ತಾ ಇದ್ದ. ಏನು ತೆಗೆದುಕೊಡ್ತೀರಿ ಅಂತ ಹೇಳಿ. ಸಪೋಸ್ ನೆಕ್ಸ್ಟ್ ಇದಾದ್ಮೇಲೆ ನಿನ್ನೆನಾ? ಅಲ್ಲ, ಮೊನ್ನೆನೇ ಅವನು ಡ್ಯಾನ್ಸ್ ಇದಕ್ಕೆ ಪ್ರಾಕ್ಟೀಸ್ ಬರುವಾಗಲೇ ಅವನ ಹಾಡನ್ನೇ ಸೆಲೆಕ್ಟ್ ಮಾಡಿದೆ. ಸೊ ಅದಕ್ಕೆ ಹೇಳಿದೆ, ಒಳ್ಳೆ ಮಾಡು ಮಗ ಅಂತೇಳಿ ಹೇಳಿದ್ದೆ, ನನಗೆ ಇದು ಮಾಡಬೇಡ ಅಂತೇಳಿ ಹೇಳಿ. ಅಂದರೆ ಪ್ರಾಕ್ಟೀಸ್ ಟೈಮ್ ಇರ್ತದೆ, ಅದಕ್ಕೆ ನಾನು ಚೆನ್ನಾಗಿ ಮಾಡ್ತೇನೆ, ಅದರಲ್ಲಿ ನನಗೆ ಏನು ಕೊಡ್ತೀರಾ ಅಂತ ಹೇಳಿ ಕೇಳಿದ್ದೆ. Sorry, Rupesh. Mary, he has done a fab job, including you. Both of you have done a fab job. But thing is, the show is all about you. Yes, sir. That's true. Okay, the limelight is going to your son. Aste. The act is nice. I'm not saying bad. Okay. Good concept. I like that also. Chak chak chak. Ho ho. I like that also. But thing is, it's about you. Yes. Importance should now we got marks could be I can't keep your son in mind and give marks. It's all about you. Yes. Okay? Yes. Yeah. Okay. ಆ್ಯಂಡ್ ಎಸ್ ಖಂಡಿತ. ನಾನು ಏನೋ ಕೇಳ್ತಾ ಇದ್ದೆ, ನೀವು ಏನು ಬೇಕು ಹೇಳಿ, ನಿಮ್ಗೆ ಏನು ಬೇಕು, ಏನು ಕೊಡ್ತೀರಾ ಅಂತ ಕೇಳಿದ್ರೆ ನಿಮ್ಗೆ ಏನು ಬೇಕು? ವಾಟ್ ಯು ವಾಂಟ್? ಅಮ್ಮನ ಪ್ರೀತಿ. बस करो अब रुलाओगे. अयो, तेरे पास क्या है? मेरे पास गाड़ी है, बंगले, पैसे ಎಲ್ಲ है. तेरे पास क्या है? मेरे पास माँ है. ಆ ಡೈಲಾಗ್ ಕೇಳುವಾಗ ಎಷ್ಟು ಖುಷಿ ಆಗುತ್ತೆ ನೋಡಿ, ಅಷ್ಟೇ ಖುಷಿ ಆಯಿತು. ಆ್ಯಂಡ್ ಎಸ್, ವಾಟ್ಸ್ ನೇಮ್? ನೀಲ್. ನೀಲ್. ದಯವಿಟ್ಟು ಎಲ್ಲರೂ ಒಂದು ಜೋರಾಗಿ ಒಂದು ಚಪ್ಪಾಳೆ ಕೊಡಬೇಕು. ಯಾಕೆ ಅಂದರೆ ನಿಮ್ಗೆ ಎಷ್ಟು ವರ್ಷ? 12 ವರ್ಷದ ಮಗು ಒಂದು ಡೈಲಾಗ್ ಹೇಳುತ್ತೆ ಅಂದರೆ ಅದು ಖಂಡಿತವಾಗಲೂ ಫ್ರಮ್ ದ ಬಾಟಮ್ ಆಫ್ ದ ಹಾರ್ಟ್ ಬರುತ್ತೆ. ಸೊ ಹಾಗಾಗಿ ಈ ಮಾತು 12 ವರ್ಷಕ್ಕೆ ನೀವು ಆಡಿದ್ದೀರಾ. 18 ವರ್ಷ ಆದಮೇಲೆ, 25 ವರ್ಷ ಆದಮೇಲೆ, 27, 28 ಯಾವಾಗ ಫಿಕ್ಸ್ ಮಾಡ್ತಾರೆ ಗೊತ್ತಿಲ್ಲ, ಮದುವೆನೂ ಆಗುತ್ತೆ ನಿಮಗೆ. ಅದಾದ್ಮೇಲೂ ಇದೇ ಡೈಲಾಗ್ ಹೊಡಿಬೇಕು ನೀವು. ಮದುವೆ ಆಗಿ ನಿಮಗೂ ಮಗು ಆಗುತ್ತೆ, ಆವಾಗಲೂ ಇದೇ ಡೈಲಾಗ್ ಹೊಡಿಬೇಕು. ಓಕೆನಾ? ಸೂಪರ್ ಸೂಪರ್. ಖಂಡಿತ ತುಂಬ ಖುಷಿ ಆಯಿತು. ಆ್ಯಂಡ್ ನೀವು ಇದೇ ರೀತಿ ನಿಮ್ಮ ತಾಯಿಗೆ ಸಪೋರ್ಟ್ ಮಾಡ್ತಾ ಇರಿ. ಎಂಥ ಕಷ್ಟ ಬಂದರೂ ಕೂಡ ಸಪೋರ್ಟ್ ಮಾಡ್ತೀರಲ್ವಾ? ಮಾಡ್ತೀರಲ್ವಾ? ಓಕೆ, ಇವಾಗ ಏನೂ ಬೇಡ, ಪ್ರೀತಿ ಸಿಕ್ಕಿದ್ರೆ ಸಾಕು ನಿಮಗೆ. ಸಾಕು. ಸೂಪರ್. ಖಂಡಿತ ಈ ಒಂದು ಕಾರ್ಯಕ್ರಮ ಯಾರೆಲ್ಲ ನೋಡ್ತೀರಾ, ಆ ಮಗು ಒಂದು ಒಳ್ಳೆ ಮೆಸೇಜ್ ನಿಮಗೆ ಕೊಟ್ಟಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ತಾಯಿ ಮಿಸ್ಟೇಕ್ ಮಾಡಿದ್ರು, ತಾಯಿ ಜೊತೆ ಮಗ ಇದ್ದ, ನಾನಿದ್ದೀನಿ, ನಾವು ಸೇರಿಕೊಂಡು ಕಂಟಿನ್ಯೂ ಮಾಡೋಣ ಅಂತ ಒಂದು ವಿಚಾರವನ್ನು ಹೇಳಿ ನಮಗೆ ಎಷ್ಟೋ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಏನಾದರೂ ಹೇಳೋದಕ್ಕಿದೆಯಾ? ನಿಮ್ಮ ಫ್ರೆಂಡ್ಸ್ ಎಲ್ಲ ಟಿವಿ ನೋಡ್ತಾ ಇರ್ತಾರೆ, ಏನು ಹೇಳ್ತೀರಾ? ಯಾರಿಗಾದರೂ ಸ್ಪೆಷಲ್ ಆಗಿ ಏನಾದರೂ ಹೇಳ್ತೀರಾ? ಏನಾದರೂ ಹೇಳಿ. ಹಾಯ್ ಅನ್ನಿ, ಏನಾದರೂ ಹೇಳಿ. ಹಾಯ್ ಅಭಿಷೇಕ್. ಯಾರು ಅಭಿಷೇಕ್ ಅಂದ್ರೆ ಯಾರು? ನೇಬರ್ ನಾನು. ಓಕೆ, ಅಲ್ಲಿ ನೋಡಿ ಹೇಳಿ ಹಾಯ್ ಅಭಿಷೇಕ್ ಅಂತ. ಹಾಯ್ ಅಭಿಷೇಕ್. ಹೇಗಿದ್ದೀರಾ ಕೇಳಿ. ಹೇಗಿದ್ದೀರಾ ನೀವು? ಊಟ ಮಾಡಿದ್ರಾ? ಊಟ ಮಾಡಿದ್ರಾ? ಚಾ ಮಾಡಿ.
ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ರೌಂಡಿಗೆ ಹೋದರೆ ಅಲ್ಲೂ ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಲಾಟ್ ಮ್ಯಾಮ್. ಥ್ಯಾಂಕ್ಸ್ ಲಾಟ್. ಥ್ಯಾಂಕ್ ಯು. Mommy dance, dance, 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 mommy dance. Welcome back after the break to your favorite show that is none other than Sun Pure Dance Mummy Dance Season 2, powered by Gadi Detergent, Citadel Developers, PropHippo.com, Aruna Masalas, Vismaya Infotainment Center, Technica Home Appliances, DiscountC.com, Rohan Corporation ಇವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ಇಂಥ ಒಂದು ಅದ್ಭುತವಾಗಿರುವಂಥ ವೇದಿಕೆ ತಾಯಂದಿರಿಗೋಸ್ಕರ ತಾಯಂದಿರು ಬಂದು ತಮ್ಮ ಕಲೆಯನ್ನು ತೋರ್ಪಡಿಸುವಂಥ ಒಂದು ಸುಂದರವಾಗಿರುವಂಥ ವೇದಿಕೆಗೆ ಇವರೆಲ್ಲ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆಲ್ಲ ಮತ್ತೊಂದು ಸಲ ಥ್ಯಾಂಕ್ ಯು ಸೋ ಮಚ್. ಸೊ ಖಂಡಿತ ಈ ಒಂದು ಕ್ವಾರ್ಟರ್ ಫಿನಾಲೆ ಏನಿತ್ತು ಅದರ ಒಂದು ಕಡೆಯ ಸುತ್ತಿಗೆ ನಾವು ಬಂದಿದ್ದೀವಿ. ಫ್ಯಾಮಿಲಿ ಅನ್ನೋವಂಥ ಒಂದು ಕಾನ್ಸೆಪ್ಟ್ ಇತ್ತು. ಅದನ್ನು ಇಟ್ಕೊಂಡು ಫ್ಯಾಮಿಲಿ ಮೆಂಬರ್ಸ್ ಬಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮಮ್ಮಿಗೆ ಸಪೋರ್ಟನ್ನು ಮಾಡ್ತಾ ಇದ್ರು. ಅದರ ಜೊತೆಗೆ ಇವತ್ತಿನ ಸಂಚಿಕೆಯಲ್ಲಿ 2 ಅಮ್ಮಂದಿರು ತಮ್ಮ ದಿ ಬೆಸ್ಟ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಸೊ ಇವಾಗ ಅದರಲ್ಲಿ ಮೇ ಬಿ ಒಬ್ಬರು ಡೇಂಜರ್ ಝೋನ್ಗೆ ಹೋಗ್ತಾರೆ, ಒಬ್ಬರು ಸೇಫರ್ ಝೋನ್ಗೆ ಹೋಗ್ತಾರೆ. ಮೇ ಬಿ ಇಬ್ಬರು ಕೂಡ ಡೇಂಜರ್ ಝೋನ್ಗೆ ಹೋಗ್ಬೋದು. ಆ ನಿರ್ಧಾರ ನಮ್ಮ ಜಡ್ಜಸ್ಗಳಿಗೆ ಬಿಟ್ಟಿರೋವಂಥದ್ದು. ಸೊ ಮೊದಲು ಆ 2 ಅಮ್ಮಂದಿರು ಕೂಡ ವೇದಿಕೆಗೆ ಬರಬೇಕಾಗುತ್ತೆ. ಸೊ ಪ್ಲೀಸ್ ವೆಲ್ಕಮ್ ದಮ್. ಎಸ್ ವೀಕ್ಷಕರೇ, ನಿಮಗೂ ಆ ಒಂದು ಪ್ರಶ್ನೆ ಕಾಡ್ತಾ ಇರ್ಬೋದು. ಯಾಕೆ ಅಂದರೆ ಅದಕ್ಕೆ ಉತ್ತರ ಇನ್ನೂ ಕೂಡ ಸಿಕ್ಕಿಲ್ಲ. ಪ್ರಶ್ನೆ ಏನು ಅಂದರೆ ಈ ಇಬ್ಬರಲ್ಲಿ ಯಾರು ಹೋಗ್ತಾರೆ ಡೇಂಜರ್ ಝೋನ್ಗೆ, ಯಾರು ಹೋಗ್ತಾರೆ ಡೈರೆಕ್ಟಾಗಿ ಸೆಮಿಫೈನಲ್ಗೆ ಅಂದರೆ ಸೇಫರ್ ಝೋನ್ಗೆ. ಸೊ ಈ ಪ್ರಶ್ನೆಗೆ ಉತ್ತರ ನನ್ನಲ್ಲೂ ಇಲ್ಲ, ಅವರಲ್ಲೂ ಇಲ್ಲ. ಆ ಪ್ರಶ್ನೆಗೆ ಉತ್ತರ ಕೊಡಬೇಕಾದವರು ನಮ್ಮ ಜಡ್ಜಸ್. ಸೊ ವಾಟ್ ಯು ಥಿಂಕ್, ನೀವು ಎಲ್ಲಿರ್ಬೋದು, ಡೇಂಜರ್ ಝೋನ್ ಆರ್ ಸೇಫರ್ ಝೋನ್? ಸೇಫರ್ ಝೋನ್. ಸೇಫರ್ ಝೋನ್. ಸೊ ನಿಮ್ಮ ಪ್ರಕಾರ ಡೇಂಜರ್ ಝೋನ್ ಯಾ ಸೇಫರ್ ಝೋನ್? ಹೇಳಿ. ಸೇಫರ್ ಝೋನ್. ಎಸ್, ಹೇಳೋದು ನಮ್ಮ ವಿಷಯ, ಕೊಡೋದು ಅವ್ರ ವಿಷಯ ಅಲ್ವಾ. ಎನಿವೇಸ್, ವಿಶ್ ಯು ಆಲ್ ದಿ ಬೆಸ್ಟ್. ವಿಶ್ ಯು ಆಲ್ ದಿ ಬೆಸ್ಟ್. ಮೊದಲನೇದಾಗಿ ಎಲ್ಟನವ್ರು ಹೇಳಬೇಕು, ಈ ಇಬ್ಬರಲ್ಲಿ ಡೇಂಜರ್ ಝೋನ್ಗೆ ಹೋಗೋರು ಯಾರು ಆ್ಯಂಡ್ ಸೇಫರ್ ಝೋನ್ಗೆ ಹೋಗೋರು ಯಾರು? ಕೃತಿ ಆ್ಯಂಡ್ ಮೇರಿ. ಓಕೆ, ನಮ್ಮೊಟ್ಟಿಗೆ ಎಕಡೆ ಮೂಜ್ ಜನ ಆಯ್ತು ನಮ್ಮ ಖಾಲಿ ರಡ್ಡಿ ಒಳ್ಳೆಯರು. ಸೊ ಒಬ್ಬರು ಸೇಫರ್ ಝೋನ್, ಒಬ್ಬರು ಡೇಂಜರ್ ಝೋನ್ಗೆ ಹೋಗ್ತಾರೆ. ಓಕೆ, ಸೊ ಇಬ್ಬರು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಅನ್ಫಾರ್ಚುನೇಟ್ಲಿ ಮೇರಿ ಅವರು ಸಮ್ ಹೆಸಿಟೇಷನ್ ದೇರ್ ಆ್ಯಂಡ್ ವಾಟ್ ಎವರ್. ಅಗೇನ್ ಫಾರ್ ಯಾಲ್ ನಿಮ್ಮದು ಕಡೆ ಹಾಗೇ ಸ್ವಲ್ಪ ಲಿಫ್ಟ್ಸ್ ಆಗಲಿ ಮೂಮೆಂಟ್ಸ್ ಆಗಲಿ ಆಚೆ ಈಚೆ ಆಯಿತು. ಬಟ್ ಕಾಸ್ಟ್ಯೂಮ್ ವೈಸ್ ನೋಡಲಿಕ್ಕೆ ಹೋದರೆ ಐ ಹ್ಯಾವ್ ಕಮೆಂಟೆಡ್ ಬೋತ್ 4 ಆಫ್ ಯು ಆಲ್. ಐ ಲವ್ ದ ಕಾಸ್ಟ್ಯೂಮ್, ಮೇರಿದಾಗಲಿ ಯಾ ಕೃತಿದಾಗಲಿ. ಸೊ ಐ ಲವ್ ದ ಕಾಸ್ಟ್ಯೂಮ್ಸ್. ಬಟ್ a color, okay, ಒಂದು ಬಣ್ಣ, a color resembles something. So unfortunately red color, it's a danger zone. So Mary Shanti, I'm really sorry, I have to place you in the danger zone. Okay, and all the best for the next round, and congratulations Kriti, you're in the safe zone. Thank you sir. Thank you. ಓಕೆ, ಕಂಗ್ರ್ಯಾಚುಲೇಷನ್ಸ್. ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ? ಆನಂದ ಬಾಷ್ಪ ಅಂತಾರಲ್ಲ, ಅದು ಬಂದಿಲ್ಲ ಇನ್ನೂ ಕೂಡ. ಓಕೆ, ಆದಷ್ಟು ಬೇಗ ಬರಲಿ. ಸ್ಟೇಜ್ ಮೇಲೆ ಕ್ರಯ ಮಾಡಬಾರ್ದು, ಅಳ್ಬಾರ್ದು ಅಂತ ಹೇಳ್ಬಿಟ್ಟು ಒಳಗೆ ಇಟ್ಕೊಂತ ಇದ್ದೀನಿ. ಓಕೆ, ಸ್ಟೇಜಿಂದ ಕೆಳಗೆ ಹೋದ್ಮೇಲೆ ಸುರಿಸಿ ನೀವು, ಆಯ್ತಾ? ಓಕೆ, ಆ್ಯಂಡ್ ಡೋಂಟ್ ವರಿ. ಡೇಂಜರ್ ಝೋನ್ ಅಂದರೆ ನೀವು ಯು ಹ್ಯಾವ್ ಅನದರ್ ಚಾನ್ಸ್. ಅಂದರೆ ನಿಮ್ಗೆ ಗೊತ್ತಿಲ್ಲ ನೀವು ಹೊರಗಡೆ ಹೋಗಿದ್ದೀರಾ ಇಲ್ಲ ಬಾಗಿಲ ಹತ್ರ ನಿಂತ್ಕೊಂಡು ಮತ್ತೆ ಒಳಗಡೆ ಬರುವಂಥ ಚಾನ್ಸಸ್ ಇದೆಯಾ ಅಂತ. ಯು ಆರ್ ಇನ್ ದ ಡೇಂಜರ್ ಝೋನ್, ದಟ್ಸ್ ಇಟ್. ವಿಶ್ ಯು ಆಲ್ ದಿ ಬೆಸ್ಟ್. ಕೃತಿ ರಿಲ್ಯಾಕ್ಸ್, ದಟ್ಸ್ ಓಕೆ. ಎಸ್, ಪರವಾಗಿಲ್ಲ. ಖುಷಿಯಲ್ಲಿ ಎಷ್ಟು ಕಣ್ಣೀರು ಬಂದರೂ ಕೂಡ ಅದರಲ್ಲಿ ಏನು ಲಾಸ್ ಇಲ್ಲ. ಬೇಸರದಲ್ಲಿ ಕಣ್ಣೀರು ಬರಬಾರ್ದಷ್ಟೇ, ನೀವು ಕಣ್ಣೀರು ಆಗಬಾರ್ದು. ಓಕೆನಾ? ನೀವು ಇಲ್ಲಿ ತನಕ ಇನ್ಸ್ಪಿರೇಷನ್ ಆಗಿದ್ದೀರಿ ಎಲ್ರಿಗೂ, ಇನ್ನೂ ಆಗ್ತೀರಾ. ವಿಶ್ ಯು ಆಲ್ ದಿ ಬೆಸ್ಟ್. ವೇದಿಕೆ ಅನ್ನುವಂಥದ್ದು ಸೋಲು ಗೆಲುವು ಎರಡು ಇರುವಂಥ ವೇದಿಕೆ. ಸೋತರೆ ನೀವು ತುಂಬ ಕಲಿತೀರಾ, ನೆಕ್ಸ್ಟ್ಗೆ ರೆಡಿ ಆಗ್ತೀರಾ. ಗೆದ್ದರೆ ಹೇಳೋಕ್ಕಾಗಲ್ಲ, ಬಟ್ ನೀವು ಸೋತರು ಗೆದ್ದರು ನಮ್ಮ ಮನಸ್ಸಲ್ಲಂತೂ ಉಳಿತೀರಾ. ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ನಿಮ್ಮ ಒಂದು ಅಟೆಂಪ್ಟ್ ಏನಿತ್ತು, ನೀವು ಕೊಟ್ಟಂತಹ ಇನ್ಸ್ಪಿರೇಷನ್ ಏನಿತ್ತು, ನಿಮ್ಮ ಮಗ ಮಾಡಿದಂತಹ ಸಪೋರ್ಟ್ ಏನಿತ್ತು, ಇದೆಲ್ಲ ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ಖಂಡಿತ ನೀವು ಇದ್ದೇ ಇರ್ತೀರಾ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಎಸ್ ವೀಕ್ಷಕರೇ, ಖಂಡಿತವಾಗ್ಲೂ ಕಾರ್ಯಕ್ರಮ ನೋಡ್ತಾ ಇರೋರಿಗೆ ಕೆಲವರಿಗೆ ಖುಷಿ ಆಗ್ಬೋದು, ಕೆಲವರಿಗೆ ಬೇಸರ ಆಗ್ಬೋದು. ಆದರೆ ಇವರು ಗೆದ್ದರೂ ಕೂಡ, ಅಂದರೆ ಸೇಫರ್ ಝೋನಲ್ಲಿ ಇದ್ದರೂ ಕೂಡ ಕಣ್ಣೀರಾಗ್ತಾ ಇದ್ದಾರೆ. ಯಾಕೆ, ಏನಾಯಿತು? ಆನಂದ ಭಾಷ್ಮಾನ ಏನಾಯಿತು ಹೇಳಿ. ಒಂದು ಕಡೆ ಖುಷಿ ಆಗ್ತಾ ಇದೆ,
ಇನ್ನೊಂದು ಕಡೆ ತಾಯಿ ಕಷ್ಟ ಏನು ಅಂತ ನನಗೂ ಗೊತ್ತು. ಅವರು ತುಂಬ ಎಫರ್ಟ್ ಹಾಕಿದ್ದಾರೆ. ಸೊ ಅವರು ಸೆಲೆಕ್ಟ್ ಆಗಲಿಲ್ಲ ಅನ್ನೋದು ಒಂದು. ಬಟ್ ಸ್ಟಿಲ್ ಡೇಂಜರ್ ಝೋನಲ್ಲಿ ಇದ್ದಾರೆ. ನಿಮಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಗೆದ್ದವ್ರು ಯಾವತ್ತೂ ಕೂಡ ಸಂಭ್ರಮ ಪಡ್ತಾರೆ, ಇನ್ನೊಬ್ಬರು ಖುಷಿನಲ್ಲಿ ಎಲ್ಲರೂ ಭಾಗವಹಿಸ್ತಾರೆ. ಸೊ ನೀವು ಅವ್ರ ಬೇಸರನೂ ಅರ್ಥ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಸ್, ನೀವು ಡೇಂಜರ್ ಝೋನಲ್ಲಿ ಇದ್ದೀರಾ, ಬಟ್ ನೋ ಪ್ರಾಬ್ಲಮ್ ಅಟ್ ಆಲ್. ನಮಗೆ ಗೊತ್ತಿಲ್ಲ, ನೀವು ಒಳಗೆ ಬಂದರೂ ಬರ್ಬೋದು, ಹೊರಗೆ ಹೋದ್ರೂ ಹೋಗ್ಬೋದು, ನೋ ಪ್ರಾಬ್ಲಮ್ ಅಟ್ ಆಲ್. ಕಡೆಯದಾಗಿ ಏನು ಹೇಳ್ತೀರಾ ಇವತ್ತು? ನಂದು ಪ್ರಾಕ್ಟೀಸ್ ಹಾಕಾಗಲಿ ಅದರಲ್ಲಿ ಫೀಲ್ ಆಗ್ತದೆ ಅಷ್ಟೇ. ಯಾಕಂದರೆ ಮಗನಿಗೆ ಸಪೋರ್ಟ್ ಮಾಡಿದ, ನಾನು ಅವರಿಗೆ ಬಟ್ ಎನಿವೇಸ್ ನೋ ಪ್ರಾಬ್ಲಮ್. ನಿಮ್ಗೆ ಖುಷಿ ಆಗಬೇಕು, ನಿಮ್ಮ ಮಗ ಇಷ್ಟೊಂದು ಸಪೋರ್ಟ್ ಮಾಡ್ತಾನೆ. ಯಾವತ್ತೂ ಮಕ್ಕಳ ಒಂದು ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ವೇದಿಕೆ ಸಿಗೋದಿಲ್ಲ, ಈ ವೇದಿಕೆ ಅಂಥದ್ದು. ಸೊ ಮಕ್ಕಳ ಪ್ರೀತಿನ ತೋರಿಸೋವಂಥ ವೇದಿಕೆ ಅಂತಲೂ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಪಾರ್ಟಿಸಿಪೇಷನ್ ಆ್ಯಂಡ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಆ್ಯಂಡ್ ಇಲ್ಲಿಗೆ ನಮ್ಮ ಕ್ವಾರ್ಟರ್ ಫೈನಲ್ಸ್ ಮುಗೀತಾ ಇದೆ. ಸೆಮಿಫೈನಲ್ಸ್ಗೆ ಯಾರು ಹೋಗ್ತಾರೆ, ಯಾರಿಗೆ ಸಿಗುತ್ತೆ, ಅದಕ್ಕಿಂತ ಮುಂದೆ ಹೋಗುವಂಥ ಒಂದು ಅವಕಾಶ. ಎಲ್ಲ ಪ್ರಶ್ನೆಗಳಿಗೆ ಸದ್ಯದಲ್ಲೇ ನಿಮ್ಗೆ ಉತ್ತರ ಸಿಗುತ್ತೆ. ಆದರೆ ಕಾರ್ಯಕ್ರಮವನ್ನು ಮುಗಿಸೋದಕ್ಕಿಂತ ಮುಂಚೆ ನಾನೊಂದು ಸಣ್ಣ ವಿಚಾರ ಹೇಳಿ ಇಲ್ಲಿಂದ ಹೊರಡಬೇಕು. ವಿಚಾರ ಏನಪ್ಪ ಅಂದರೆ, ಇವರನ್ನು ನೋಡಿದಾಗ ತುಂಬ ವಿಚಾರಗಳು ನಮಗೆ ಸಿಗುತ್ತೆ. ಈ ವೇದಿಕೆ ನಿರ್ಮಾಣ ಆಗಿರುವಂಥದ್ದು ಯಾಕೆ ಅಂದರೆ, ನಮಗೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡುವಂಥ ಅಮ್ಮಂದರಿಗೆ ನಾವೇನಾದರೂ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ, ನಂತರ ಕಾರ್ಯಕ್ರಮ ಮುಗಿಸ್ತೀನಿ. ಏನಪ್ಪ ಅಂದರೆ, ಒಂದು ವೃದ್ಧಾಶ್ರಮ ಇರುತ್ತಂತೆ. ಎಲ್ರಿಗೂ, ಯಾರೆಲ್ಲ ತಾಯಿನ ಮಿಸ್ ಮಾಡ್ಕೋತೀರಾ, ತಾಯಿ ಜೊತೆ ಇದ್ದೀರಾ, ತಾಯಿನ ಬಿಟ್ಟಿದ್ದೀರಾ, ನಿಮಗೋಸ್ಕರ ಹೇಳ್ತಾ ಇದ್ದೀನಿ. ಒಬ್ಬ ಮಗ ತಾಯಿನ ಕರ್ಕೊಂಡೋಗಿ ಒಂದು ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಹೆಂಡತಿ ಕಿರಿಕಿರಿಯಿಂದ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅಪಾಯಿಂಟ್ಮೆಂಟ್ ಎಲ್ಲ ಮಾಡಿಸ್ಕೊಂಡು ಒಂದು ರೂಮಲ್ಲಿ ಅಮ್ಮನ್ನ ಕೂರಿಸಿ ಹೊರಗಡೆ ಬರೋವಂಥ ಒಂದು ಟೈಮಲ್ಲಿ ತಾಯಿ ಹೇಳ್ತಾಳೆ ಏನಪ್ಪ ಅಂದರೆ, ಮಗ ಈ ರೂಮಲ್ಲಿ ಫ್ಯಾನ್ ಇಲ್ಲ, ದಯವಿಟ್ಟು ಒಂದು ಫ್ಯಾನ್ ಹಾಕ್ಸು ಅಂತ. ಮಗನಿಗೆ ಬೇಸರ ಆಗುತ್ತೆ, ಕಣ್ಣೀರು ಬರುತ್ತೆ. ಯಾಕೆ ಅಂತ ಅವಾಗ ಕೇಳೋದಿಲ್ಲ, ಬಟ್ ತಾಯಿ ಯಾಕೆ ಅಂತ ಹೇಳ್ತಾಳೆ. ಅವಳು ಹೇಳ್ತಾಳೆ, ದಯವಿಟ್ಟು ಒಂದು ಫ್ಯಾನ್ ಹಾಕ್ಸು. ಯಾಕೆ ಅಂದರೆ ನಾಳೆ ನಿನಗೂ ಒಬ್ಬ ಮಗ ಇದ್ದಾನೆ, ನಿನ್ನನ್ನು ಬಹುಶಃ ಇಲ್ಲಿಗೆ ತಂದರೆ ನಿನಗೆ ಫ್ಯಾನ್ ಇಲ್ಲದೆ ಮಲಗೋದಕ್ಕಾಗಲ್ಲ. ಸೊ ದಯವಿಟ್ಟು ಒಂದು ಫ್ಯಾನ್ ಹಾಕ್ಸು ಅಂತ. ಸೊ ದ್ಯಾಟ್ ಈಸ್ ಈ ವೇದಿಕೆ ಇರುವಂಥದ್ದು ಅಂತ ಮೆಸೇಜ್ಗಳನ್ನು ನಿಮ್ಗೆ ಕೊಡೋದಕ್ಕೆ. ಖಂಡಿತ ಯಾರೆಲ್ಲ ಈ ಕಾರ್ಯಕ್ರಮ ನೋಡ್ತೀರಾ, ನಿಮಗೆ ಒಂದು 5 ನಿಮಿಷನಾದರೂ ನಿಮ್ಮ ಅಮ್ಮನ ಬಗ್ಗೆ ಮನಸ್ಸಲ್ಲಿ ನಮ್ಮ ಅಮ್ಮ ಅನ್ನೋವಂಥ ಒಂದು ಮಾತು ಬಂದರೆ ಅದಕ್ಕಿಂತ ಖುಷಿಯ ವಿಚಾರ ಈ ವೇದಿಕೆ ನಿರ್ಮಾಣ ಮಾಡಿದಂತಹ ನಮ್ಮ ಟಿವಿಗೆ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಸ್ ವೀಕ್ಷಕರೇ, ಇವತ್ತಿನ ಈ ಒಂದು ಕಾರ್ಯಕ್ರಮದ ಕ್ವಾರ್ಟರ್ ಫಿನಾಲೆಯಲ್ಲಿ ನಾವಿದ್ದೀವಿ. ಆ್ಯಂಡ್ ಕೆಲವರೆಲ್ಲ ಸೇಫರ್ ಝೋನಲ್ಲಿದ್ದಾರೆ, ಕೆಲವರೆಲ್ಲ ಡೇಂಜರ್ ಝೋನಲ್ಲಿದ್ದಾರೆ. ಆ್ಯಂಡ್ ಸೇಫರ್ ಝೋನಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಡೇಂಜರ್ ಝೋನಲ್ಲಿ ಇರೋವಂಥವ್ರು, ಅದರಲ್ಲಿ ಯಾರು ಮುಂದಿನ ರೌಂಡ್ಗೆ ತೇರ್ಗಡೆ ಆಗ್ತಾರೆ ಅಂದರೆ ಸೆಮಿಫೈನಲ್ಗೆ ಯಾರು ಹೋಗ್ತಾರೆ, ಅದೇ ರೀತಿ ಯಾರು ಡೇಂಜರ್ ಝೋನಿಂದ ಡೈರೆಕ್ಟ್ ಆಗಿ ಮನೆಗೆ ಹೋಗ್ತಾರೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥವ್ರು ನಮ್ಮ ಜಡ್ಜಸ್. ಸೊ ಓವರ್ ಟು ಜಡ್ಜಸ್. Okay, so again back to the difficult task, but as it is a part of competition, there will be a loser and a winner. So Ini Pidai Popina first mom, that is Trupti. We're really sorry. Actually, last time enkulere gonji chance kor deta, because we thought ir nana better malpu arpanda, but we didn't find any major improvements. So really sorry, and all the best for your future. ಇತ್ಯಾದ ಚಿರಶ್ರೀ ಪಂಡೇರ್, ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್. ಸೊ ಇನ್ ದಿ ಎಂಡ್ ಮಾತ ಕಾಂಪಿಟೇಷನ್ ಆಯ್ ಬೊಕ್ಕ ಅವು ಡಿಸೈಡ್ ಮಲ್ಪೇರೆ ಮಸ್ತ್ ಬಂಗಾಪುಂಡು. ನಾಪಣ ಫಸ್ಟ್ ಇಯರ್ ನಲ್ತಿದ್ದೇರು, 5th ಇಯರ್ ನಲ್ತಿದ್ದೇರು, ಐಟ್ ದ ಲಾಸ್ಟ್ ಇಯರ್ ನಲ್ತಿದ್ದೇರು. ಅವನ್ ಪೂರ ದೀದ್ ದ ಟೆಕ್ನಿಕಲಿ ಕಾಸ್ಟ್ಯೂಮ್, ಕೊರಿಯೋಗ್ರಫಿ, ಪ್ರೆಸೆಂಟೇಷನ್ ಅವು ಪೂರ ತೂದು ನಮ್ಮ 3 ಜನಲ ಆ ಹಂತಾಗ ಆ ಸ್ಟೇಜಿಗೆ ಬೈದ ದ್ಯಾಟ್ ವಿ ಡೋಂಟ್ ಹ್ಯಾವ್ ಎನಿ ಆಪ್ಷನ್. ಇಟ್ಸ್ ಜಸ್ಟ್ ಅ ಪಾರ್ಟ್ ಆಫ್ ಅ ಗೇಮ್. ಬಟ್ ಅನ್ಫಾರ್ಚುನೇಟ್ಲಿ ಔಟ್ ಆಫ್ 3 ಮೂಜೆಟ್ ಒಂಜಿ ಮಮ್ಮಿನ ಪುದರ್ ಅನೌನ್ಸ್ ಮಂತೇರು. ಬಟ್ ಸೆಕೆಂಡ್ ಮಮ್ಮಿನ ಪುದರ್ ಅನೌನ್ಸ್ ಮಲ್ಪರೆ ಮಸ್ತ್ ಬೇಜಾರು ಅವನುಂಡು. बट अपन पर था दिल पे पत्थर रख के बोलना पड़ता है. आई एम रियली सॉरी टू से ಬೇಜಾರ ಪಂಡ ಹರ್ ಸನ್ ಹ್ಯಾಡ್ ಮಗೆ ಯಾರನ್ನ ಮಸ್ತ್ ಇಂಟ್ರೆಸ್ಟೆಡ್ ಅರೆಗೆ ಸಪೋರ್ಟ್ ಮಲ್ಪುಗ ಅಂದ ಬತ್ತೇರು. ಬಟ್ ದ್ಯಾಟ್ಸ್ ಓಕೆ. ಅವು ಎಂಡ್ ಅತ್ತು ನನ್ನ ಫ್ಯೂಚರ್ ಉಂಡು.
ಇದು ನಮಗೆ 100% ಇರಕ್ಕೆ ಸಪೋರ್ಟ್ ಮಲ್ಪೆ ಇನ್ ಎವ್ರಿ ಸ್ಟೆಪ್. ಸೊ ಸೆಕೆಂಡ್ ಮಮ್ಮಿನ ಪುದರ್ ಮೇರಿ ಶಾಂತಿ, ಐ ಆಮ್ ರಿಯಲಿ ಸಾರಿ ಇರೆಗ್ ಈ ಸ್ಟೇಜ್ ಹಿಡ್ದು ಅಲ್ವಿದ ಪನೋಡ ಹಾಕೊಂಡು ಐ ಆಮ್ ರಿಯಲಿ ಸಾರಿ ಟು ಸೇ ದಿಸ್ ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಈ ಎಲಿಮಿನೇಷನ್ ರೌಂಡು ಆಲ್ರೆಡಿ ರೆಡ್ ಮಾಮ್ ನಕ್ಲ ಪುದರ್ ರೆಡ್ ಜಡ್ಜಸ್ ನಕ್ಲು ಮೆನ್ಷನ್ ಬಂತಾಂಡು. ಸೊ ಒಂದು ಕ್ವಾರ್ಟರ್ ಫೈನಲ್ ಆಲ್ರೆಡಿ ಎಂಕ್ಲ ಅಪ್ಪಗ ಪಂಡದಾಂಡು ಎಕ್ಸ್ಪೆರಿಮೆಂಟ್ ಈ ನೆಟ್ ಮನ್ಪೆರ ಪೋಯರ ಬಲ್ಲಿ. ಸೊ ಎಕ್ಸ್ಪೆರಿಮೆಂಟ್ ಮಂತೇರ ಮೋಹಿನಿ ಆಟಮ್ ಮಂತದ್ದು ಚೂರು ವೀಕ್ ಪರ್ಫಾರ್ಮೆನ್ಸ್ ತೋಜಪಾಯಿನ ಸುಪ್ರಿಯಾ ಇರು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 2 ತ ಸ್ಟೇಜ್ ಹಿಡ್ದು ಪೋಂದುಲ್ಲಾರ. ಸಾರಿ ಸಿಲೆಕ್ಟ್ అయిన ಪೂರ ಮಾಮ್ಸ್ ನಕ್ಲೆಗ್ ಆಲ್ ದ ಬೆಸ್ಟ್ ಪನ್ನೊಂದುಲ್ಲೆ ಸೆಮಿಫೈನಲ್ ರೌಂಡ್ಗೂ ಆಲ್ ದ ಬೆಸ್ಟ್ ಪೂರ ಮಾಮ್ಸ್ ನಕ್ಲೆಗ್. ಓಕೆ ಅರುಣ್ ಸರ್ ಪಂಡಿಲಕ ಮಾತ ಪತೊಂಜಿ ಮಾಮ್ಸ್ಗ ಆಲ್ ದ ವೆರಿ ಬೆಸ್ಟ್. ಎಡ್ಡೆ ಪ್ರಿಪೇರ್ ಆದಮೇಲೆ ಆ್ಯಂಡ್ ಇಂಪಾರ್ಟೆಂಟ್ ನೋಟ್ ಪನೊಂದುಲ್ಲೆ ನೆಕ್ಸ್ಟ್ ರೌಂಡ್ ಸೆಮಿಫಿನಾಲೆ ಸಿಂಪಲ್ ಆದೈತೆ ನೋಡ್ಚಿ ಪ್ಲೀಸ್ ರಿಕ್ವೆಸ್ಟ್ ಉಂಡು ಎಡ್ಡೆ ಪ್ರಿಪೇರ್ ಆದ ಮಂತ್ ಬಲೆ ಆ್ಯಂಡ್ ಇಡೆ ಮುಟ್ಟ ನಮ್ಮ ಒಂತೆ ಓಕೆ ಅವಾರ್ಡ್ ನಮ್ಮ ಸಪೋರ್ಟ್ ಮಲ್ಪ ಹೆಲ್ಪ್ ಮಲ್ಪ ಮಾರ್ಕ್ಸ್ ವೈಸ್ ಅವಾರ್ಡ್ ಡಾನ್ಸಿಂಗ್ ವೈಸ್ ಅವಾರ್ಡ್ ಬಟ್ ನೆಕ್ಸ್ಟ್ ಸೆಮಿಫಿನಾಲೆ ನಮ್ಮ ಒಂತೆ ಸ್ಟ್ರಿಕ್ಟ್ ಒಂದಿಲ್ಲ. ಓಕೆ ಸೊ ಏರೆಗ್ಲೆ ಬೇಜಾರಾಗಲ ಬಲ್ಲಿ ಸೊ ಒಂತೆ ಕಾನ್ಸಂಟ್ರೇಟ್ ಮಲ್ಪ್ಲೆ ಆ್ಯಂಡ್ ಕೀಪ್ ಡಾನ್ಸಿಂಗ್. ಗಾಡ್ ಬ್ಲೆಸ್. ಎಸ್ ವೀಕ್ಷಕರೇ, ಕೆಲವರೆಲ್ಲ ಸೆಮಿಫೈನಲ್ಗೆ ಕ್ವಾಲಿಫೈ ಆದರು, ಕೆಲವರೆಲ್ಲ ಮನೆಗೆ ಹೋಗುವಂಥ ಡಿಸಿಷನನ್ನು ನಮ್ಮ ಜಡ್ಜಸ್ ಕೊಟ್ಟಾಯಿತು. ಸೊ ಯಾರೆಲ್ಲ ಸೆಮಿಫೈನಲ್ಗೆ ಹೋಗಿದ್ದೀರಾ ನಿಮಗೆಲ್ಲ ಕಂಗ್ರ್ಯಾಚುಲೇಷನ್ಸ್. ಯಾರೆಲ್ಲ ಮನೆಗೆ ಹೋಗಿದ್ದೀರಾ ಡೋಂಟ್ ವರಿ, ಇಂಥ ಒಂದು ವೇದಿಕೆಗೆ ಕ್ವಾರ್ಟರ್ ಫಿನಾಲೆವರೆಗೆ ಬಂದಿರೋವಂಥದ್ದೇ ಒಂದು ದೊಡ್ಡ ಸಾಧನೆ ಅಂತ ನಾನು ಅನ್ಕೋತೀನಿ. ಸೊ ನಿಮಗೆಲ್ಲ ವಿಶ್ ಯು ಆಲ್ ದಿ ಬೆಸ್ಟ್. ಮುಂದಿನ ವರ್ಷ ಮತ್ತೆ ಕಾರ್ಯಕ್ರಮ ಇರುತ್ತೆ, ಮತ್ತೆ ಬನ್ನಿ. ಆ್ಯಂಡ್ ಗ್ರ್ಯಾಂಡ್ ಸೆಮಿಫಿನಾಲೆ ಸದ್ಯದಲ್ಲೇ ಆರಂಭ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಆಲ್ ದಿ ಬೆಸ್ಟ್ ಎಲ್ರಿಗೂ. ಇನ್ನಷ್ಟು ಅದ್ಭುತ ಪ್ರತಿಭೆಗಳನ್ನು ಅವರು ತೋರಿಸೋ ಥರ ಆಗಲಿ. ಆ್ಯಂಡ್ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ನಮ್ಮ ಟಿವಿ ಆ್ಯಂಡ್ ಮಿಸ್ ಮೀ. ಬಾಯ್.